वरधारी यशोधनन्दना रजधनरञ्जना यशोधनन्दना रजधनरञ्जना यमुनातीरावनचारी यमुनातीरावनचारी जय राधा माधवा कुंद विहारी जय राधा माधवा कुंद बिहारी हरे कृष्ण 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 हरे 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 राम हरे कृष्ण 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 हरे 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 राम हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. हरे कृष्ण प्रभु जी। Hare Krishna, Hare Krishna माता। धन्यवाद माता। हरे कृष्ण प्रभु जी। हरे हरे कृष्ण कृष्ण प्रभु जी। हरे कृष्ण प्रभु जी। हरे 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 कृष्ण कृष्ण प्रभु जी। प्रभु जी। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं तो जयमुदीरयेत्। जयमुदीरये। नष्टप्रायेषु अभद्रेषु नष्टप्रायेषु अभद्रेषु यं भागवत सेवया नित्यं भागवत सेवया भगवती उत्तमा श्लोके भगवती उत्तमश्लोके भक्तिर्भवति नैष्टिकी। भक्तिर्भवति नैष्टिकी। ಶ್ರೀಮದ್ಭಾಗವತಂ ಮೂರನೇ ಸ್ಕಂದ ಅಧ್ಯಾಯ 26 ಶ್ಲೋಕ 23-24. ಮಹತ್ತತ್ವಾದಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸಶ್ಚೇಂದ್ರಿಯಾಣಾಂ ಚ मनसेन्द्रियाणां च ಭೂತಾನಾಂ ಮಹತಾಮಪಿ महतामपि ಮಹತ್ತತ್ವಾದಿಕುರ್ವಾಣಾತ್ महत्त्वाद्वान् ಭಗವದ್ವೀರ್ಯ ಸಂಭವಾತ್ भगवद्गीतासम्भवात् ಕ್ರಿಯಾಶಕ್ತಿ ಅಹಂಕಾರ क्रियाशक्तिरहङ्कार ತ್ರಿವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ वैकारिकस्तैजसश्च ತಾಮಸಶ್ಚ ಯತೋ ಭವಃ तामसश्च भवः ಮನಸಶ್ಚೇಂದ್ರಿಯಾಣಾಂ ಚ मनसेन्द्रियाणां च ಭೂತಾನಾಂ ಮಹತಾಮಪಿ
ಒಬ್ಬರಾದ್ಮೇಲೆ ಒಬ್ಬರು ಓದಿ. ಹರೇ ಕೃಷ್ಣ ಪ್ರಭುಜಿ. ಮಹತ್ತತ್ವಾತ್ ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರ್ ಅಹಂಕಾರಸ್ ತ್ರಿವಿಧಃ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸಶ್ಚೇಂದ್ರಿಯಾಣಾನ್ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮಹತ್ತತ್ವಾದಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ತ್ರಿವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸಶ್ಚೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಮಾತಾತ್ವಾದ್ವಿಕುರ್ವಾಣಾಂ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ತ್ರಿವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಮಹಾತತ್ವಾದ್ ವಿಕೂರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಶ್ಚೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ ಪ್ರಭುಜಿ. महत्त्वात् विकुर्णात् ओदलां प्रभुजी. महत्त्वात् विकुर्वाणात् ಭಗವತ್ ಸಂಭವಾತ್. ತಪ್ಪಾಯ್ತು, ಸರಿ ಬರ್ತಾ ಇಲ್ಲ, ಓದ್ತೀನಿ ಪ್ರಭುಜಿ ಒಂದ್ ಸ್ವಲ್ಪ. ಮಹತ್ತತ್ವಾತ್ ವಿಕುರ್ವಣಾತ್ ಭಗವತ್ ವೀರ್ಯ ಕ್ರಿಯಾಶಕ್ತಿ. ಯಾಕೋ ಇದಾಗ್ತಾ ಇದೆ, ಸರಿಯಾಗ್ತಿರ, ಬ್ಲರ್ ಆಗ್ತಾ ಇದೆ ಪ್ರಭುಜಿ. ನಮ್ದು ಸರಿಯಾಗಿ ಬರ್ತಾ ಇಲ್ಲ. ಹರೇ ಕೃಷ್ಣ. ಆಮೇಲೆ ಓದ್ತೀನಿ. ಮಹತ್ತತ್ವಾದ್ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರಸ್ತ್ರಿವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಶ್ಚೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಮಹಾತತ್ವಾತ್ ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ತ್ರಿವಿಧಃ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸ್ಸೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಮಹತ್ತತ್ವಾದಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ಸ್ತ್ರೀವಿಧ ಸಮಪದ್ಯತ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸ್ಸೇಂದ್ರಿಯಾಣಾಂ ಚ ಭೂತಾನಾಂ ಮಹತಾಮಪಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದೆ ಓದುವವರು ನಾಳೆ ಓದಿಯಲ್ಲ, ನೆಕ್ಸ್ಟ್ ಓದುವರು ನಾಳೆ ಓದಿ. ಪ್ರಭುಜಿ ಕಂಟಿನ್ಯೂ ಮಾಡುವ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. ಮಹಾತತ್ವಾತ್ ವಿಕುರ್ವಾಣಾತ್ ಭಗವತ್ ವೀರ್ಯ ಸಂಭವಾತ್. ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕಂಪ್ಲೀಟ್ ಮಾಡ್ಬಿಡಿ. ಮಹಾತತ್ವಾದಿ ವಿಕುರ್ವಾಣಾತ್ ಭಗವತ್ ವೀರ್ಯ ಸಂಭವಾತ್ ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ ಸಮಪದ್ಯತೆ. ಅಪ್ಪಳೆ ಬ್ಲರ್ ಆಯ್ತಾ?
ಮಹತ್ತತ್ವಾತ್ ವಹ ಚೇಂದ್ರಿಯ ಮಹತ್ತತ್ವದಿಂದ ಮಹತ್ತತ್ವದಿಂದ ಓಕೆ ಮಾತಾಜಿ ಹೇಳ್ತಾ ಇದ್ದೀರಾ ನನಗೆ ಕೇಳಿಸ್ತಾ ಇರಲಿಲ್ಲ ಕಂಟಿನ್ಯೂ ಮಾಡಿ ಇಲ್ಲ ಪ್ರಭುಜಿ. ವಿಕುರ್ವಾಣಾತ್ ವ್ಯತ್ಯಾಸವನ್ನು ಹೊಂದುತ್ತಿರುವ ಹೊಂದುತ್ತಿರುವ ಭಗವತ್ ವೀರ್ಯ ಸಂಭವಾತ್ ಭಗವಂತನ ಶಕ್ತಿಯಿಂದಲೇ ಉಂಟಾಗುತ್ತಿರುವ ಶಕ್ತಿಯಿಂದಲೇ ಉಂಟಾಗುತ್ತಿರುವ ಕ್ರಿಯಾಶಕ್ತಿ ಜಾಗೃತ ಶಕ್ತಿಯಿಂದ ಕೂಡಿದ ತಾಂತ್ರಿಕ ಶಕ್ತಿಯಿಂದ ಕೂಡಿದ ಅಹಂಕಾರ ಐಹಿಕ ಅಹಂಕಾರವು ತ್ರಿವಿಧ ಮೂರು ವಿಧವಾಗಿ ಮೂರು ವಿಧವಾಗಿ ಸಮಪದ್ಯತ ಉದ್ಭವಿಸಿತು ಉದ್ಭವಿಸಿತು ವೈಕಾರಿಕ ಸತ್ವಗುಣದಲ್ಲಿನ ಐಹಿಕ ಅಹಂಕಾರವು ಐಹಿಕ ಅಹಂಕಾರವು ತೈಜಸ ರಜೋಗುಣದಲ್ಲಿನ ಐಹಿಕ ಅಹಂಕಾರವು ರಜೋಗುಣದಲ್ಲಿನ ಐಹಿಕ ಅಹಂಕಾರವು ಮತ್ತು ತಾಮಸ ತಮೋಗುಣದಲ್ಲಿನ ಐಹಿಕ ಅಹಂಕಾರವು ತಮೋಗುಣದಲ್ಲಿನ ಐಹಿಕ ಅಹಂಕಾರವು ಚ ಕೂಡ ಯತಃ ಯಾವುದರಿಂದ ಭವಃ ಮೂಲು ಹುಟ್ಟುವಿಕೆಯೋ ಮನಸ್ಸಃ ಮನಸ್ಸಿನ ಚ ಮತ್ತು ಇಂದ್ರಿಯಾಣ ಜ್ಞಾನ ಮತ್ತು ಕರ್ಮೇಂದ್ರಿಯಗಳ ಚ ಮತ್ತು ಭೂತಾನ ಮಹತ ಪಂಚಮಹಾಭೂತಗಳ ಈ ಕೂಡ ಭಗವಂತನ ಸ್ವಂತ ಶಕ್ತಿಯಿಂದ ಹೊಮ್ಮಿದ ಮಹತ್ತತ್ವದಿಂದ ಭೌತಿಕ ಅಹಂಕಾರವು ಉದ್ಭವಿಸುತ್ತದೆ. ಭೌತಿಕ ಅಹಂಕಾರವು ಮುಖ್ಯವಾಗಿ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಕ್ರಿಯಾಶಕ್ತಿಯಿಂದ ಕೂಡಿದ ಮೂರು ಗಣಗಳಿಂದ ಕೂಡಿದೆ. ಈ ಮೂರು ಬಗೆಯ ಭೌತಿಕ ಅಹಂಕಾರಗಳಿಂದ ಮನಸ್ಸು, ಜ್ಞಾನೇಂದ್ರಿಯಗಳು ಮತ್ತು ಜಡ ಮೂಲಾಂಶಗಳು ವಿಕಸಿಸುತ್ತವೆ. ಭಗವಂತನ ಸ್ವಂತ ಶಕ್ತಿಯಿಂದ ಭಗವತ್ ಮಹತ್ತತ್ವದಿಂದ ಭೌತಿಕ ಅಹಂಕಾರವು ಉದ್ಭವಿಸುತ್ತದೆ. ಭೌತಿಕ ಅಹಂಕಾರವು ಮುಖ್ಯವಾಗಿ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಕ್ರಿಯಾಶಕ್ತಿಯಿಂದ ಕೂಡಿದ ಮೂರು ಗುಣಗಳಿಂದ ಕೂಡಿವೆ. ಈ ಮೂರು ಬಗೆಯ ಭೌತಿಕ ಅಹಂಕಾರಗಳಿಂದ ಮನಸ್ಸು, ಜ್ಞಾನೇಂದ್ರಿಯಗಳು ಮತ್ತು ಜಡ ಮೂಲಾಂಶಗಳು ವಿಕಸಿಸುತ್ತವೆ. ಯಾರಾದ್ರೂ ಓದ್ಲಿ ಮಾತಾಡಿ ಭಾವಾರ್ಥ. ಪ್ರಭುಜಿ. ಸರಸ್ವತಿ ದಯಾನ್ವಿತ ದೇವಿದಾಸಿ ಮಾತಾಜಿ ಓದ್ತೀರಾ? ಸವಿತಾ ಮಾತಾಜಿ. ಭಾವಾರ್ಥ ಓದ್ತೀರಾ? నక్షుడు చెప్పినారు శుద్ధ ప్రజ్ఞೆ ಮತ್ತು ಕೃಷ್ಣ ಪ್ರಜ್ಞೆ ಶುದ್ಧ ಸ್ಥಿತಿಯಿಂದ ಮೊದಲು ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್. ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಮಾತಾಜಿ. ಹರೇ ಕೃಷ್ಣ. ಶುದ್ಧ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯ ಶುದ್ಧ ಸ್ಥಿತಿಯಿಂದ ಮೊದಲ ಕಲ್ಮಶವು ಪ್ರಾರಂಭದಲ್ಲಿ ಉಂಟಾಯಿತು. ಇದನ್ನು ಅಹಂಕಾರ ಅಥವಾ ದೇಹವನ್ನೇ ಆತ್ಮವೆಂದು ಗುರುತಿಸುವಿಕೆ ಎಂದು ಕರೆಯಲಾಗಿದೆ. ಜೀವಿಯು ಕೃಷ್ಣ ಪ್ರಜ್ಞೆಯ ಸಹಜ ಸ್ಥಿತಿಯಲ್ಲಿರುತ್ತಾನೆ, ಆದರೆ ಅವನು ಅಲ್ಪ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಇದು ಅವನಿಗೆ ಕೃಷ್ಣನನ್ನು ಮರೆಯುವಂತೆ ಮಾಡುತ್ತದೆ. ಮೂಲತಃ ಶುದ್ಧ ಪ್ರಜ್ಞೆಯ ಸ್ವಾತಂತ್ರ್ಯದ ದುರುಪಯೋಗದಿಂದಾಗಿ ಕೃಷ್ಣನನ್ನು ಮರೆಯುವ ಸಾಧ್ಯತೆ ಇದೆ. ಇದು ನೈಜ ಜೀವನದಲ್ಲಿಯೂ ಪ್ರಕಟವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲೂ ವರ್ತಿಸುತ್ತಿದ್ದವನು ಕೂಡಲೇ ಬದಲಾಯಿಸಿದ ಹಲವು ಪ್ರಸಂಗಗಳಿವೆ. ಆದ್ದರಿಂದ ಆಧ್ಯಾತ್ಮ ಸಾಕ್ಷಾತ್ಕಾರದ ಪಥವು ಕ್ಷೌರದ ಕತ್ತಿಯ ಹರಿತವಾದ ಹಲಗಿನಂತೆ ಎಂದು ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ. ಈ ಉದಾಹರಣೆ ಬಹು ಸಮರ್ಪಕವಾದದು. ಹರಿತವಾದ ಕ್ಷೌರದ ಕತ್ತಿಯಿಂದ ನಯವಾಗಿ ಕಪೋಲಗಳನ್ನು ಸ್ವಚ್ಛ ಮಾಡಿಕೊಳ್ಳುತ್ತಾನೆ. ಆದರೆ ಅವನ ಗಮನವು ಕ್ರಿಯೆಯಿಂದ ಬೇರೆ ಕಡೆ ಹೋದ ಕೂಡಲೇ ಕ್ಷೌರದ ಕತ್ತಿಯನ್ನು ಸಮರ್ಪಕವಾಗಿ ಸ್ವಲ್ಪ ಮೇಲ್ ಮಾಡ್ಬೇಕು ಅಂತಾಜಿ. ಹರೇ ಕೃಷ್ಣ. ಕ್ಷೌರದ ಕತ್ತಿಯನ್ನು ಸಮರ್ಪಕವಾಗಿ ಬಳಸದ ಕಾರಣದಿಂದ ಅವನು ತನ್ನ ಕಪೋಲಗಳನ್ನು ಕತ್ತರಿಸಿಕೊಳ್ಳುತ್ತಾನೆ. ಕೃಷ್ಣ ಪ್ರಜ್ಞೆಯ ಹಂತಕ್ಕೆ ಬರಬೇಕಷ್ಟೇ ಅಲ್ಲದೆ ಅತಿ ಎಚ್ಚರದಿಂದಲೂ ಇರಬೇಕು. ಅಲಕ್ಷ್ಯ ಅಥವಾ ನಿರ್ಲಕ್ಷ್ಯ ಪತನಕ್ಕೆ ಕಾರಣವಾಗಬಹುದು. ಈ ಪತನಕ್ಕೆ ಕಾರಣ ಅಹಂಕಾರ. ಸ್ವಾತಂತ್ರ್ಯದ ದುರುಪಯೋಗದಿಂದಾಗಿ ಶುದ್ಧ ಪ್ರಜ್ಞೆಯ ಸ್ಥಿತಿಯಿಂದ ಅಹಂಕಾರ ಜನಿಸುತ್ತದೆ. ಶುದ್ಧ ಪ್ರಜ್ಞೆಯಿಂದ ಅಹಂಕಾರವು ಹೇಗೆ ಹುಟ್ಟುತ್ತದೆ ಎಂಬ ವಿಚಾರವಾಗಿ ವಾದ ಮಾಡಲಾರೆವು. ವಾಸ್ತವವಾಗಿ ಸದಾ ಇದು ಹುಟ್ಟುವ ಸಂಭವವಿರುತ್ತದೆ. ಆದ್ದರಿಂದ ಎಚ್ಚರವಾಗಿರಬೇಕು. ಪ್ರಕೃತಿಯ ಗುಣಗಳಲ್ಲಿ ನಡೆಯುವ ಎಲ್ಲಾ ಭೌತಿಕ ಚಟುವಟಿಕೆಗಳಿಗೂ ಅಹಂಕಾರವೇ ಮೂಲತತ್ವವಾಗಿದೆ. ಕೃಷ್ಣ ಪ್ರಜ್ಞೆಯಿಂದ ದೂರವಾದೊಡನೆಯೇ ಅವನು ಭೌತಿಕ ಪ್ರತಿಕ್ರಿಯೆಗಳಲ್ಲಿ ತನ್ನ ತೊಡಕನ್ನು ಹೆಚ್ಚಿಸಿಕೊಳ್ಳುತ್ತಾನೆ. ಭೌತಿಕ ತೊಡಕೆ ಭೌತಿಕ ಮನಸ್ಸಾಗಿದೆ. ಈ ಭೌತಿಕ ಮನಸ್ಸಿನಿಂದ ಇಂದ್ರಿಯಗಳು ಮತ್ತು ಭೌತಿಕ ಅಂಗಗಳು ವ್ಯಕ್ತವಾಗುತ್ತವೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮ್ನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಹತ್ತತ್ವಾದ್ ವಿಕುರ್ವಾಣಾತ್ ಭಗವದ್ ವೀರ್ಯ ಸಂಭವಾತ್. ಸೊ ಶ್ರೀಲ ಪ್ರಭುಪಾದರು ಇದರ ಪ್ರವಚನ ಕೊಡ್ತಾ ಹೇಳ್ತಾರೆ, ಪ್ರತಿಯೊಂದು ಮಹತ್ತತ್ವವಿದೆ. ಭಗವಂತನ ವಿಭಿನ್ನ ಶಕ್ತಿ, ಭಿನ್ನ ಪ್ರಕೃತಿ. ಸೊ ಆದರೆ ಇದಕ್ಕೆ ಭಗವದ್ ವೀರ್ಯ ಸಂಭವಾತ್, ವೀರ್ಯ ಭಗವಂತನ ಶಕ್ತಿ ಅದು ಇರೋದ್ರಿಂದ ಕಾಲಶಕ್ತಿ, ಪರಮಾತ್ಮನ ಶಕ್ತಿ, ಪರಮಾತ್ಮನ ಸ್ವರೂಪ ಇದನ್ನು ಕೇಳ್ತಾ ಇದ್ದೀವಿ. ಸೊ ಭಗವಂತನ ವೀರ್ಯ ಸಂಭವಾತ್. ಸೊ ಅದರಿಂದ ಅವನ ಪ್ರಚೋದನೆಯಿಂದ, ಅವನ ಇಚ್ಛೆಯಿಂದ ಮತ್ತೆ ಮಹತ್ತತ್ವವು ಮತ್ತೆ ಮರು ಬದಲಾವಣೆ ಆಗ್ತಾ ಮತ್ತೆ ಸೃಷ್ಟಿಯ ಕಾರ್ಯಗಳು ಆಗುತ್ತೆ ಅಂತ. ಸೊ ಸೊ ನಾವು ಭೌತಿಕವಾಗಿ ನೋಡೋದು, ನಮ್ಮ ಜನನ ಆಗ್ಬೇಕಂದ್ರೆ ತಾಯಿಯ ದೇಹದಿಂದ ನಮ್ಮ ದೇಹ ಉತ್ಪತ್ತಿ ಆಗುತ್ತೆ. ಆದರೆ ತಂದೆಯ ವೀರ್ಯ ಆಗುತ್ತೆ. ಇಲ್ಲಿ ಅದೇ ರೀತಿಯಲ್ಲಿ ವೀರ್ಯ ಅಂದ್ರೆ ಸೆಮೆನ್. ಸೊ ತಂದೆ ಇದು ಹೇಗೆ ಅಗತ್ಯ, ಹಾಗೆ ನಮ್ಮ ದೇಹ, ನಮ್ಮದು ಜನ್ಮ, ನಮ್ಮ ಸೃಷ್ಟಿ, ಹಾಗೆ ಈ ಜಗತ್ತು. ಸೊ ಆದ್ರೆ ಭಗವಂತನ ವೀರ್ಯ ಅನ್ನೋದು ಇದು ಇಲ್ಲಿ ಹೇಳ್ತಾ ಇರೋದು. ಭಗವದ್ ವೀರ್ಯ ಸಂಭವ ಅಂತಂದ್ರೆ ನಮ್ಮ ರೀತಿಯ ವೀರ್ಯವಲ್ಲ, ಭೌತಿಕವಾಗಿ ನಾವು ನೋಡೋದು ಇದೆಲ್ಲ. ಸೊ ಭಗವಂತನ ಎಲ್ಲ ಶಕ್ತಿಗಳು ಆಧ್ಯಾತ್ಮಿಕ,
ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಪರ ಕೃಷ್ಣನು ಆಧ್ಯಾತ್ಮಿಕ, ಅವನ ಶಕ್ತಿಗಳು ಕೂಡ ಭೌತಿಕವಾದದಲ್ಲ. ಭೌತಿಕ ಅವನ ಇಚ್ಛೆಯಿಂದ ಅದು ಇದಾಗುತ್ತೆ, ಭೌತಿಕ ಶಕ್ತಿ ಆಗುತ್ತೆ. ಆದರೆ ಅದ್ರ ಮೂಲವಾಗಿ ಎಲ್ಲವೂ ಕೂಡ ಆಧ್ಯಾತ್ಮಿಕ. ಸೊ ಅವನ ವೀರ್ಯ ಅಂತ ಇಲ್ಲಿ ಹೇಳ್ತಾ ಇರೋದು ನಮ್ಮ ರೀತಿಯದಲ್ಲ ಇದು. ಸೊ ಉದಾಹರಣೆಗೆ ಸುಶೀಲ ಪ್ರಬೋಧ ಮಾಡ್ಕೊಳ್ತಾರೆ ಬ್ರಹ್ಮನ ಜನನ. ಸೊ ಬ್ರಹ್ಮನ ಜನ್ಮ ಆಯ್ತು. ಹೇಗಾಯ್ತು ಬ್ರಹ್ಮನ ಜನ್ಮ? ಬ್ರಹ್ಮನ ಜನ್ಮ ಆಗಿದ್ದು ಅವರ ತಂದೆ ನಾರಾಯಣನೇ, ಗರ್ಭೋದಕಶಾಹಿ ವಿಷ್ಣು. ಆದರೆ ಅವರ ಜನ್ಮ ಗರ್ಭೋದಕಶಾಹಿ ವಿಷ್ಣು ಅವರ ಸಾಧಾರಣ ಮನುಷ್ಯನ ವ್ಯಕ್ತಿಯ, ಸಾಧಾರಣ ಜೀವಿಯ ವೀರ್ಯದ ರೀತಿಯಲ್ಲಿ ಅವರು ಹುಟ್ಟಿಲ್ಲ. ಬ್ರಹ್ಮ ಹುಟ್ಟಿದ್ದು ಅವರು ಕಮಲದ ಹೂ ಮೇಲೆ ಹುಟ್ಟಿದ್ದು. ಗರ್ಭೋದಕಶಾಹಿ ವಿಷ್ಣುವಿಂದ ಮಕ್ಕಳಿಂದ ಬಂದ ಕಮಲ ಹೂ. ಸೊ ಅದರಲ್ಲಿ ಅವರ ಜನ್ಮ. ಸೊ ಲಕ್ಷ್ಮೀದೇವಿ ಇದ್ದಾರೆ, ಅವರು ನಾರಾಯಣ ಸೇವೆ ನಿತ್ಯ ತೊಡಗಿದ್ದಾರೆ. ಪಾದ ಸೇವನದಲ್ಲಿ ಅವರವಾಗ ಮಗ್ನರಾಗಿದ್ದಾರೆ. ಆದರೂ ಅವರ ಒಂದು ಅವಶ್ಯಕತೆ, ಅವರ ಒಂದು ನೆರವು, ಬೆಂಬಲ ನಾರಾಯಣ, ಗರ್ಭೋದಕಶಾಹಿ ವಿಷ್ಣು ಇದ್ದಾರೆ. ಗರ್ಭೋದಕಶಾಹಿ ವಿಷ್ಣು ಹಾಗೆ ಬ್ರಹ್ಮದೇವರನ್ನು ಹುಟ್ಟಿಸಿ. ಸೊ ಇದು ನಮ್ಮ ಅನುಭವಕ್ಕೆ, ಇದು ನಮ್ಮ ಚಿಂತನೆಗೆ ಇದು ಮಿಗಿಲಾದದ್ದು. ನಮಗೆ ಅರ್ಥ ಮಾಡ್ಕೋಕ್ಕಾಗಲ್ಲ ಹೇಗೆ ಸಾಧ್ಯ. ಕೃಷ್ಣನಿಗೆ ಪ್ರತಿಯೊಂದು ಸಾಧ್ಯ. ನಮಗೆ ಶಾಸ್ತ್ರ ತಿಳಿಸುವ ರೀತಿಯಲ್ಲಿ ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಸೊ ಅಂಗಾನಿ ಯಸ್ಯ, ಕೃಷ್ಣನ ಪ್ರತಿಯೊಂದು ದೇಹದ ಭಾಗ ಅದು ಆಧ್ಯಾತ್ಮಿಕವಾಗಿರೋ ಕಾರಣ ಅದು ಎಲ್ಲ ಬೇರೆ ಅಂಗಗಳ ಚಟುವಟಿಕೆ ಮಾಡ್ಬೋದು. ನಾವು ನಮ್ಮ ಕಣ್ಣಿಂದ ನೋಡ್ಬೋದು, ನಮ್ಮ ಕಿವಿಯಿಂದ ಕೇಳ್ಬೋದು, ಮೂಗಿನಿಂದ ವಾಸನೆ ತೆಗಿಬೋದು, ನಾಲಿಗೆಯಿಂದ ರುಚಿ ನೋಡ್ಬೋದು. ಹಾಗೆ ನಮ್ಮ ವೀರ್ಯ, ಇದು ನಮ್ಮ ಎಲ್ಲ ಘ್ರಾಣ ಇಂದ್ರಿಯಗಳು. ಹಾಗೆಯೇ ನಮ್ಮ ಕರ್ಮ ಇಂದ್ರಿಯಗಳ ಮೂಲಕ ನಮ್ಮ ವೀರ್ಯ ಈ ವಿಸರ್ಜನೆಯಿಂದ ಒಂದು ನೆಕ್ಸ್ಟ್ ಜನಾಂಗವನ್ನು ಸೃಷ್ಟಿ ಮಾಡೋ ಶಕ್ತಿ ಇತ್ತು. ಅದೇ ಕೃಷ್ಣನಿಗೆ ಈ ರೀತಿ ಅಗತ್ಯ ಇಲ್ಲ. ಅವನ ಭೌತಿಕ ಅಂಗಗಳಲ್ಲ, ಭೌತಿಕ ಇಂದ್ರಿಯಗಳಲ್ಲ, ಅವನ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಅವನದು ಅಂಗಾನಿಯಸ್ಯ ಸಕಲ ಇಂದ್ರಿಯ ವೃತ್ತಿಮಂತ. ಸೊ ಎಲ್ಲ ಅವನ ಅಂಗಗಳು ಕೂಡ ಎಲ್ಲ ಕಾರ್ಯಗಳನ್ನು ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಅದು ನೋಡಕ್ಕೂ, ಅದನ್ನ ಪಾಲನೆ ಮಾಡ್ಲಿಕ್ಕೆ, ಸೃಷ್ಟಿ ಮಾಡ್ಲಿಕ್ಕೆ, ನಾಶ ಮಾಡ್ಲಿಕ್ಕೆ ಎಲ್ಲವೂ ಕೂಡ ಕೃಷ್ಣನೇ. ಕೃಷ್ಣನ ಇಲ್ಲಿ ಹೇಳೋದು ಸ ಐಕ್ಯತಾ. ಸೊ ಇಲ್ಲಿ ಮಹತ್ತತ್ವದ ಮೇಲೆ ಮಹಾವಿಷ್ಣುವಿನ ನೋಟ, ದೃಷ್ಟಿ. ಅಷ್ಟಿಂದನೇ ಆಯ್ತು ನಾವೆಲ್ಲ ಜೀವಿಗಳು ಮಹತ್ತತ್ವದ ಗರ್ಭದಲ್ಲಿ ನಾವು ಸೇರಿಕೊಂಡು ಮತ್ತೆ ಈಗ ಇಲ್ಲಿ ಬದಲಾವಣೆಗಳು ಹೇಳ್ತಾ ಇರ್ತಾರೆ. ಈಗ ಇದು ಕೃಷ್ಣ ಆಧ್ಯಾತ್ಮಿಕ ಸ್ವರೂಪ, ಸೊ ಆಧ್ಯಾತ್ಮಿಕ ದೇಹ. ಸೊ ಕೃಷ್ಣ ಅಸ್ತಿತ್ವ ಹೀಗೆ. ಸೊ ಮತ್ತೆ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಕ್ರಿಯಾಶಕ್ತಿ ಅಹಂಕಾರ ತ್ರಿವಿಧ. ಸೊ ಈ ಕ್ರಿಯಾಶಕ್ತಿ, ಸೊ ಶ್ರೀಲ ಪ್ರಭುಪಾದ ತಿಳಿಸೋದು ಇದರ ಕೃಷ್ಣನಿಗೆ ಎಲ್ಲ ಶಕ್ತಿಗಳಿವೆ, ಬೇರೆ ಬೇರೆ ಶಕ್ತಿಗಳಿವೆ. ಕ್ರಿಯಾಶಕ್ತಿ, ಸೊ ಕ್ರಿಯಾಶಕ್ತಿ ಅಂತ ಒಂದು ಶಕ್ತಿಯಿಂದ ಎಲ್ಲ ಒಂದು ಈ ಭೌತಿಕ ಜಗತ್ತಿನಲ್ಲಿ ಸೃಷ್ಟಿಯಾಗೋದು. ಸೊ ಇದು 3 ರೀತಿಯ ಅಹಂಕಾರ ಅನ್ನೋದು ಉದ್ಭವ ಆಗುತ್ತೆ. ಸೊ ಅಹಂಕಾರ ಅಂದ್ರೆ ನಮ್ಮ ಗುರುತು, ನಾವು ಗುರುತಿಸ್ಕೊಳ್ಳೋದು. ಮೂಲವಾಗಿ ನಮ್ಮ ಅಹಂಕಾರ, ನಮ್ಮ ಗುರುತು ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್, ನಾನು ಚೇತನ ಆತ್ಮ, ನಾನು ಕೃಷ್ಣನ ನಿತ್ಯ ಭಾಗ, ಪರಬ್ರಹ್ಮ ಕೃಷ್ಣ, ಮೈವ ಅಂಶ. ಸೊ ಅದು ನನ್ನ ಮೂಲ ಸ್ವರೂಪ, ಮೂಲ ಅಸ್ತಿತ್ವ. ಆದ್ರೆ ಈಗ ನಾವು ಅಹಂಕಾರ, ಭೌತಿಕವಾಗಿ ನಾವು ಇದು ಉಪಾಧಿಗಳು ಅಂತ ಕೂಡ ಹೇಳ್ಬೋದು. ಉಪಾಧಿ ಅಂದ್ರೆ ನಮ್ಮ ಸ್ವರೂಪ ಅಲ್ಲ ಇದು, ನಮ್ಮ ನಿಜವಾದ ಇದು ಅಲ್ಲ, ಇದು ನಮ್ಮ ನಿಜವಾದ ಗುರುತು ಅಲ್ಲ ನಾವು. ಸೊ ಹೇಗೆ ನಾವು ಗುರುತು ಹೇಳ್ತೇವೆ, ಒಂದೊಂದ್ಸಲ ಯಾರಾದ್ರೂ ನಾವು ಆಟೋ ಅಲ್ಲಿ ಯಾರೋ ವ್ಯಕ್ತಿ, ಆಟೋ ಡ್ರೈವರ್, ಚಾಲಕ ಹೋಗ್ತಾ ಇದ್ರೆ ನಾವು ಕರಿತೇವೆ ಆಟೋ ಅಂತ ಕರೀತೇವೆ. ಆಕ್ಚುಲಿ ನಾವು ಕರೀತಾ ಇರೋದು ಅಲ್ಲಿ ಏನಂದ್ರೆ ಆಟೋ ಚಾಲಕನ ಕರೀತಾ ಇಲ್ಲ, ಆದ್ರೆ ನಾವು ಕರೆಯೋದು ಆಟೋ ಅಂತ ಕರೀತೇವೆ ಆ ವ್ಯಕ್ತಿಗೆ. ಆಟೋಗೆ ಏನು ಕಿವಿ ಇಲ್ಲ, ಆಟೋಗೆ ಏನು ಪ್ರಜ್ಞೆ ಇಲ್ಲ, ಆಟೋ ಏನು ನಾವು ಕರೆದಕ್ಕೆ ಬರ್ಲಿಕ್ಕಾಗಲ್ಲ. ಆದ್ರೆ ಆಟೋ ಒಳಗೆ ಅದರ ಚಾಲಕ ಒಬ್ಬ ವ್ಯಕ್ತಿ, ಆಟೋ ಡ್ರೈವರ್ ಇದ್ದಾರೆ. ಸೊ ಅವರಿಗೆ ಪ್ರಜ್ಞೆ ಇರೋದು, ಸೊ ಅವರು ಬರ್ತಾರೆ.
ಆದ್ರೆ ನಾವ್ ಹೇಳೋದು ಆಟೋ ಅಂತ ಕರಿತೀವಿ, ಇಲ್ಲಾಂದ್ರೆ ಟ್ಯಾಕ್ಸಿ ಅಂತ ಕರಿತೀವಿ. ಸೊ ಹಾಗೆ ಕರೆದಿದ್ದಕ್ಕೆ ಆ ವ್ಯಕ್ತಿ, ಆ ಚಾಲಕ ಆಟೋ ಕೂಡ ಆಗೋದಿಲ್ಲ, ಆ ಚಾಲಕ ಟ್ಯಾಕ್ಸಿ ಕೂಡ ಆಗೋದಿಲ್ಲ. ಅದರ ಅಸ್ತಿತ್ವ ಬೇರೆ, ಅದರ ಇದು ಬೇರೆ. ಆದರೆ ಆ ವ್ಯಕ್ತಿ ಅದರ ಒಂದು ಹೊಣೆಗಾರಿಕೆ ಪಡೆದು ಅದರಿಂದ ತನ್ನ ಜೀವನೋಪಾಯ ಮಾಡುತ್ತಾ ಇರೋದ್ರಿಂದ ಅದನ್ನ ಗುರುತಿಸ್ಕೊಂಡು ಆ ವ್ಯಕ್ತಿ ಆಟೋ ಚಾಲಕ ಆಟೋ ಅಂತ ಕೇಳಿದ ತಕ್ಷಣ ಆ ವ್ಯಕ್ತಿಯ ಕಿವಿಗಳು ತುಂಬಾ ಜಾಗೃತವಾಗಿ ವ್ಯಕ್ತಿ ತಕ್ಷಣ ನಮ್ಮ ಹತ್ರ ಬರ್ತಾರೆ. ಅವ್ರು ಕೂಡ ಅರ್ಥ ಆಗುತ್ತೆ, ಇದು ನಾವು ಅವರಿಗೆ ಕರೀತಾ ಇದ್ದೀವಿ. ಸೊ ಅಲ್ಲಿ ಎಷ್ಟೋ ಇನ್ನ ಬೇರೆ ವ್ಯಕ್ತಿಗಳಿರ್ಬೋದು, ಅಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇರ್ಬೋದು, ಅವ್ರು ಇನ್ನೊಂದು ಸೈಕಲ್ ಅಲ್ಲಿ ಹೋಗ್ತಾ ಇರ್ಬೋದು, ಅವ್ರಿಗೆ ಅದು ಇದಿಲ್ಲ. ಆದ್ರೆ ಆ ಆಟೋ ಚಾಲಕನಿಗೆ ಅದು ತುಂಬಾ ನನಗೆ ಕರೀತಾ ಇದ್ದಾರೆ, ಅವ್ರೆ ಎಲ್ಲೋ ಇನ್ನೊಂದ್ ಕಡೆ ಹೋಗ್ಬೇಕು ಅನ್ಸುತ್ತೆ ಅವರು. ಸೊ ನನಗೂ ಕೂಡ ನನ್ನ ಕೆಲಸ, ನನ್ನ ವೃತ್ತಿ ಮಾಡ್ಲಿಕ್ಕೆ ಈಗ ಒಂದು ಅವಕಾಶ ನನಗೆ ಅಂತ ವ್ಯಕ್ತಿಗೆ. ಸೊ ಹೀಗೆ ಉಪಾಧಿ, ಸೊ ಉಪಾಧಿ ಹೇಗೆ ನಾವು ಉಪಾಧಿಗಳು ಇದು ಬೆಳೆಸ್ಕೊಳ್ಳೋದು ಈ ಜಗತ್ತಿನಲ್ಲಿ 3 ರೀತಿಯ ಉಪಾಧಿಗಳು: ಸಾತ್ವಿಕ, ರಾಜಸಿಕ, ತಾಮಸಿಕ. ತುಂಬಾ ದೇಹದ ಗುರುತು ನಮ್ಗೆ. ಸೊ ಸಾತ್ವಿಕ ತುಂಬಾ ಹೆಚ್ಚು ಅಂದ್ರೆ ತಾಮಸಿಕ ಅಂತ ಹೇಳ್ಬೋದು. ಸೊ ನಮ್ಮ ಈ ಭೌತಿಕ ಇಚ್ಛೆಗಳು ಹೆಚ್ಚಾದಷ್ಟು ನಮ್ಮ ಈ ಮಿಶ್ರಣ ಸಾತ್ವಿಕ, ರಾಜಸಿಕ, ತಾಮಸಿಕವಾಗಿ ನಾವು ಗುರುತಿಸ್ಕೊಳ್ತೇವೆ. ಸೊ ನಾವು ನೋಡಿ, ಈಗ ನಾಯಿಯ ಒಂದು ಜನ್ಮದಲ್ಲಿ ಒಂದು ಜೀವಿ ಪ್ರಾಣಿ ಇದ್ದಾಗ ಎಷ್ಟು ರೀತಿಯ ಅದು ಯಾರಾದ್ರೂ ಬಂದ್ರೆ ಅದು ಏನು ಕಾರಣವಿಲ್ಲದೆ ಅದು ಬೊಗಳ್ತಾರೆ. ಅದು ನಾಯಿಯ ಸ್ವಭಾವ ಅದು. ಸೊ ಹೇಳ್ತಾರೆ, ಒಂದು ಆನೆ ಹೋಗುವಾಗ ಕೂಡ ನಾಯಿ ಬೊಗಳ್ತಾರೆ. ಸೊ ಅದು ಬೊಗಳುತ್ತೆ ಅಂತ ಅಲ್ಲಿ ಆನೆ ಅದು ಕೂಡ ಬೊಗಳಕ್ಕೆ ಪ್ರಾರಂಭ ಮಾಡೋದಿಲ್ಲ, ಅದನ್ನ ಲೆಕ್ಕಿಸೋದಿಲ್ಲ, ಅದು ಸುಮ್ಮನೆ ಹೋಗುತ್ತೆ. ಯಾಕಂದ್ರೆ ನಾಯಿಯ ಸ್ವಭಾವ ಅದು. ನಾಯಿ ಸ್ವಭಾವ, ನಾನು ಈ ನನ್ನ ಮಾಲೀಕ, ನನ್ನ ಇವರು ಪರಿಪಾಲಕ, ಸೊ ಅವರ ಸೇವಕ ನಾನು. ಸೊ ನಾನು ರಕ್ಷಣೆ ಮಾಡ್ತೀನಿ, ನಾನು ರಕ್ಷಣೆ ಮಾಡ್ಬೇಕು, ಯಾರು ಬಂದ್ರು ಇಲ್ಲಿಂದ ಓಡಿಸ್ಬೇಕು ನಾನು, ಈ ತರ ಅದರ ಹೀಗೆ ಉಪಾಧಿಗಳು ಇದೆಲ್ಲ. ಆದ್ರೆ ನಿಜವಾಗ್ಲೂ ನಮ್ಮ ಸ್ಥಿತಿ ಇದಲ್ಲ, ನಮ್ಮ ಉಪಾಧಿ ನಮ್ಮ ಈ ಸ್ಥಿತಿ ಅಲ್ಲ. ಈ ದೇಹಗಳಲ್ಲಿ ಪಡೆದಾಗ ನಾನೊಂದು ನಾಯಿ ಆದಾಗ, ನಾನೊಂದು ಹಂದಿ ಆದಾಗ, ಸೊ ಬೇರೆ ಬೇರೆ ರೀತಿ ನಮ್ಮ ಉಪಾಧಿಗಳು ನಮ್ಮದು, ನನ್ನ ಸ್ಥಳ, ನಾನು, ಹಾಗೆ ನನ್ನ ರಾಷ್ಟ್ರೀಯತೆ, ನನ್ನ ದೇಶ, ನನ್ನ ಧರ್ಮ, ನನ್ನ ಕುಟುಂಬ, ಇದೆಲ್ಲವೂ ಕೂಡ ಉಪಾಧಿ. ಸೊ ಚೈತನ್ಯ ಮಹಾಪ್ರಭು ನಮಗೆ ಹೇಳೋದು, ನಮ್ಮ ನಿಜವಾದ ಸ್ಥಿತಿ ಏನಂದ್ರೆ ನಾವು ನಾಹಂ ವಿಪ್ರೋ, ನಾನು, ಯಾಕಂದ್ರೆ ಇಲ್ಲಾಂದ್ರೆ ವೈದಿಕ ಧರ್ಮ ಪಾಲನೆ ಮಾಡೋದು ಕೂಡ ನಮಗೆ ಗುರುತಿಸ್ಕೊಳ್ತೇವೆ. ಏನಂತ ಗುರುತಿಸ್ಕೊಳ್ತೇವೆ ನಾವೊಬ್ಬ ವಿಪ್ರ ಅಂದ್ರೆ ಯಾರೊಬ್ಬ ಬ್ರಾಹ್ಮಣ. ಎಲ್ಲ ಷಡ್ಗುಣ ಎಲ್ಲವನ್ನು ಷಡ್ ಕರ್ಮ ನಿಪುಣ ವಿಪ್ರ, ಎಲ್ಲ ಕರ್ಮಗಳು ಬ್ರಾಹ್ಮಣ ಕರ್ಮಗಳು ಮಾಡ್ತಾರೆ ವ್ಯಕ್ತಿಗೆ ವಿಪ್ರ ಅಂತ ಹೇಳೋದು. ಸುಮ್ಮನೆ ಜನ್ಮದಿಂದ ವಿಪ್ರ ಅಲ್ಲ, ಅದು ಒಬ್ಬರ ಕರ್ಮದಿಂದ ಷಟ್ ಕರ್ಮ ನಿಪುಣ, ಆ ವ್ಯಕ್ತಿಗೆ ವಿಪ್ರ ಅಂತ ಕರೀತಾರೆ. ಸೊ ನಾನು ವಿಪ್ರನಂತನೋ, ನಾ ಎಂಬ ವೃಣಿ ಒಬ್ಬ ರಾಜನ್ ಕ್ಷತ್ರಿಯ. ಸೊ ಇಲ್ಲ ಅಂದ್ರೆ ಇದು ವೈಶ್ಯ, ನಾನೊಬ್ಬ ಮರ್ಚೆಂಟ್. ಇಲ್ಲಾಂದ್ರೆ ನಾನು ಶೂದ್ರ, ಇದು ವೈದಿಕವಾಗಿ. ಇಲ್ಲಾಂದ್ರೆ ಇವತ್ತಿನ ರೀತಿಯಲ್ಲಿ ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಡಾಕ್ಟರ್, ನಾನೊಬ್ಬ ಲಾಯರ್, ನಾನೊಬ್ಬ ಟೀಚರ್. ಸೊ ಹೀಗೆ ಬೇರೆ ಬೇರೆ ರೀತಿಯ ನಮ್ಮ ಗುರುತು ಇದೆ. ನಮ್ಮದೇ ಒಂದು ಅಸೋಸಿಯೇಷನ್, ಸಂಘಟನೆಗಳಿರ್ತವೆ, ನಮ್ಮ ಇದಿರುತ್ತೆ, ನಮ್ಮ ಕ್ವಾರ್ಟರ್ಸ್ ಇರುತ್ತೆ. ಸೊ ಜನರು ಮಾಡ್ಕೊಳ್ತಾರೆ, ಡಾಕ್ಟರ್ಸ್ ಕಾಲೋನಿ, ಇಲ್ಲ ಲಾಯರ್ಸ್ ಕಾಲೋನಿ, ಟೀಚರ್ಸ್ ಕಾಲೋನಿ, ಇದೆಲ್ಲ ಮಾಡ್ಕೊಳ್ತಾರೆ ಅವರು. ಸೊ ಇದೆಲ್ಲ ಗುರುತು. ಸೊ ನಾವು ಇವತ್ತು ವೈದಿಕ ಧರ್ಮವಾಗಿ ಪಾಲನೆ ಮಾಡಿದಾಗ, ಇಲ್ಲಾಂದ್ರೆ ಈಗ ಇವತ್ತಿನ ಇದರಲ್ಲೋ ಗುರುತು. ಸೊ ಅದೇ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಾನಿದ್ ಯಾವುದೂ ಅಲ್ಲ, ನಾವು ಅನ್ನಿಸ್ತು. ಅಷ್ಟೇ ಅಲ್ಲದೆ ನಾವು ಆಶ್ರಮದ ಸ್ಥಾನ ಇದೆ ನಮಗೆ. ಆಶ್ರಮವಾಗಿ ನಾನು ಬ್ರಹ್ಮಚಾರಿ, ನಾನು ಗೃಹಸ್ಥ, ನಾನು ವಾನಪ್ರಸ್ಥ, ನಾನು ಸನ್ಯಾಸಿ, ಯತಿ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದೆಲ್ಲವೂ ಕೂಡ ನನ್ನ ಉಪಾಧಿಗೆ, ನಾನು ಯಾವುದೂ ಅಲ್ಲ. ನಾನು ಕೃಷ್ಣನ ಗೋಪಿ ಬರ್ತು ಪದಕಮಲಯೋ ದಾಸ ದಾಸ ದಾಸಾನುದಾಸ. ಸೊ ನಾನು ಕೃಷ್ಣ ಯಾರು? ಗೋಪಿ ಬರ್ತ, ಕೃಷ್ಣ ಗೋಪಿಗಳ ಪರಿಪಾಲಕ, ಒಡೆಯ. ಸೊ ನಾನು ಅವನ ಗೋಪಿ ಬರ್ತ ಪದಕಮಲಯೋ, ಅವನ ಲೋಟಸ್ ಫೀಟ್, ಕಮಲ ಪಾದಗಳು. ಸೊ ಅದರ
ದಾಸ 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 ಅನ್ನು ದಾಸ, ದಾಸರ ದಾಸರ ದಾಸ, ಅದು ನನ್ನ ನಿಜವಾದ. ಸೊ ನಮಗ ಅದು ಮೂಲ ಕೃಷ್ಣ ಪ್ರಜ್ಞೆ ನಾವು ಕೇಳ್ತಾ ಇದ್ದೀವಿ. ನಾವು ಇಲ್ಲಿ ವಿವರಣೆ ಹೇಗೆ ಮೂಲ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮದು ಅವಿಕಾರಿತ್ವಂ, ಸ್ವಚ್ಛತ್ವಂ, ಶಾಂತತ್ವಂ ಅಂತ ಕೇಳ್ತಾ ಇದ್ದೀವಿ. ಮೂಲ ಪ್ರಜ್ಞೆ ಸ್ವಚ್ಛವಾಗಿದ್ದಾಗ ಅವಾಗ ನಮಗೆ ಯಾವುದು ಪ್ರಭಾವ, ಸಾತ್ವಿಕ, ರಾಜಸಿಕ, ತಾಮಸಿಕ ಅಹಂಕಾರದ ಪ್ರಭಾವ, ಈ ಉಪಾಧಿ ಇಲ್ಲದೆ ನಮ್ಮ ಅಸ್ತಿತ್ವ. ಆದರೆ ಅದು ಭೌತಿಕವಾಗಿ ಕಲುಷಿತವಾದಾಗ ನಮ್ಮ ಈ ಗುರುತುಗಳು ಬೆಳೀತವೆ. ಸೊ ಇಟ್ಸ್ ಅಟ್ಲೀಸ್ಟ್ ಸತ್ವಗುಣದಲ್ಲಿ ಸ್ವಲ್ಪ ಆದ್ರೂ ಹೇಳ್ತಾರೆ, ಅದು ಕೂಡ ಒಂದು ರೀತಿಯ ಬಂಧನನೇ. ನನಗೆ ಸ್ವಲ್ಪ ಜ್ಞಾನ ಇದೆ, ನನಗೆ ಸ್ವಲ್ಪ ತಿಳುವಳಿಕೆ ಇದೆ, ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವುದು ಪುಣ್ಯ, ಯಾವುದು ಪಾಪ ಅಂತ ಅರ್ತಿದೆ, ಯಾವುದು ನನಗೆ. ಸೊ ಅದು ಕೂಡ ನನಗೆ, ನಾನು ಇಷ್ಟು ಜ್ಞಾನವನ್ನು ಪಡೆದು ಪುಸ್ತಕಗಳನ್ನು ಓದಿ ತಿಳ್ಕೊಂಡಿದ್ದೇನೆ, ನಾನು ಈ ಜಗತ್ತು ಹೇಗೆ ಕೆಲಸ ಮಾಡಿ ತಿಳ್ಕೊಂಡಿದ್ದೇನೆ. ಈ ಕರ್ಮ ಸಿದ್ಧಾಂತ ವೈದಿಕವಾಗೋ ಇಲ್ಲಂದ್ರೆ ಭೌತಿಕವಾಗಿ ಈ ಹೆಚ್ಚು ಈ ತರ ಜ್ಞಾನ ಪಡೆದವರು ವಿಜ್ಞಾನಿಗಳು. ಸೊ ಅವರು ಅವರ ರೀತಿಯಲ್ಲಿ ಭೌತಿಕ ಜಗತ್ತಿನ ಕಷ್ಟಗಳನ್ನು ನೆರವೇರಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ, ಪರಿಹಾರ ನೋಡ್ತಾ ಇದ್ದಾರೆ. ಸೊ ಅದರಲ್ಲೇ ಇರೋ ಒಂದು ಆನಂದ, ಅವರು ಏನೋ ಒಂದು ಶೋಧನೆ, ಏನೋ ಒಂದು ಪ್ರಾಬ್ಲಮ್ ಬಂತು, ಕೊರೋನಾ ಒಂದು ಪ್ರಾಬ್ಲಮ್ ಬಂತು, ಸೊ ಅವರು ಶೋಧನೆ ಮಾಡ್ತಾರೆ. ಅವರು ಶೋಧನೆ ಮಾಡಿ ಅದು ಯಾವ ಕಾರಣದಿಂದ ಬಂತು, ಮತ್ತೆ ಇದನ್ನು ಹೇಗೆ, ಯಾವ ಮದ್ದಿಂದ ಇದನ್ನು ಹೊರಗೆ ಇದು ಮಾಡ್ಬೋದು. ಸೊ ಅವ್ರ ಪ್ರಯತ್ನ ಪಡ್ತಾರೆ. ಅವ್ರ ಮನಸ್ಸು ಬುದ್ಧಿಯನ್ನು ಅದರಲ್ಲಿ ತನ್ಮಯ ಮಾಡಿ ಅವರು ಅದಕ್ಕೆ ಶ್ರಮ ಪಟ್ಟು ಏನೋ ಕಂಡುಹಿಡಿತಾರೆ, ಏನೋ ಸಾಧಿಸ್ತಾರೆ. ಸೊ ಇದರಿಂದ ಅವ್ರಿಗೆ ಒಂದು ಸುಖ, ಆನಂದ ಸಿಗುತ್ತೆ. ಸೊ ನಾನೇನೋ ಒಂದು ಮಾಡಿದೆ, ನನ್ನಿಂದ ಒಂದು ಪ್ರಯೋಜನ ಆಯಿತು, ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ, ಒಂದು ಮಾನವ ಸಮಾಜ, ಈ ರೀತಿ ಅವರ ಚಿಂತನೆ. ಸೊ ಸ್ವಲ್ಪ ಸತ್ವಗುಣದ ಪ್ರಭಾವ. ಸೊ ಮನಸ್ಸಿನ ಅವರು ಜಾಸ್ತಿ ದೇಹದ ಇದ್ರ ಮೇಲೆ ಇರೋದಿಲ್ಲ, ದೇಹದ ಸುಖದಕ್ಕೆ ಅಷ್ಟು ಅದೇ ಸ್ವಲ್ಪ ಅವರು ಮನಸ್ಸು ಇಂದ್ರಿಯಗಳ ನಿಗ್ರಹಿಸಿ ಬುದ್ಧಿಯನ್ನು ಪ್ರಯೋಗಿಸಿ ಅವರ ಚಟುವಟಿಕೆ ಇರ್ಬೋದು. ಸೊ ಮಾನಸಿಕ ಸಾತ್ವಿಕ, ಆದರೂ ಅಹಂಕಾರವೇ, ಅದು ಶುದ್ಧ ಸ್ಥಿತಿ ಅಲ್ಲ. ಇನ್ನ ಹೆಚ್ಚು ನಾವು ಇಂದ್ರಿಯ ವಸ್ತುಗಳ ಇದಿದ್ದಾಗ, ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ನಮ್ಮನ್ನ ಇದು ಮಾಡಿದಾಗ ನಾವು ಹೆಚ್ಚು ರಾಜಸಿಕ, ತಾಮಸಿಕ ಇರುತ್ತೆ, ರಜೋಗುಣ. ಸೊ ರಜೋಗುಣದಲ್ಲಿ ನಾವು ತುಂಬಾ ಕೆಲಸನೇ ಮಾಡ್ಬೋದು, ನಾವು ತುಂಬಾ ಶ್ರಮ ಪಡ್ಬೋದು. ಆದರೆ ನಮಗೆ ಕೃಷ್ಣ ಪ್ರಜ್ಞೆ ಇಲ್ಲದಿರೋ ಕಾರಣ ನಾವು ಇಂದ್ರಿಯ ಸುಖವೇ ಜೀವನದ ಪರಿಪೂರ್ಣತೆ, ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಅದು ಆ ಅಹಂಕಾರವು ಕೂಡ ಇಲ್ಲಿ ಕ್ರಿಯಾಶಕ್ತಿ ಅಂತ ಹೇಳ್ತಾ ಇರೋದು. ಇದು ತೈಜಸ ರಜೋಗುಣದಲ್ಲಿ ಬರುವ ಒಂದು ಅಹಂಕಾರ, ಅದು ಕೂಡ ಅದು ಕಲುಷಿತ ಪ್ರಜ್ಞೆ. ಸೊ ಗೀತೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಅರ್ಜುನ ಕೇಳಿದಾಗ ಕೃಷ್ಣನಿಗೆ ಕೃಷ್ಣ ಹೇಳೋದು, ನಮಗೆ ಭೌತಿಕವಾಗಿ ಈ ಕಾಮ ಅನ್ನೋದು ನಮಗೆ ಬೈರಿ. ಕೃಷ್ಣ ಹೇಳ್ತಾರೆ, ಹೇಳೋದು, ಇದು 3 ರೀತಿಯ ಕಾಮವಿದೆ, ಇದು ನಮ್ಮ ವೈರಿ, ಇದು ನಮ್ಮ ಈ ಆಧ್ಯಾತ್ಮಿಕ ಪ್ರಗತಿಯನ್ನು ಇದು ನಿಲ್ಲಿಸ್ಬಿಡುತ್ತೆ. ಇದು ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶಾನೋ ಮಹಾಪಾಪ್ಮ ವಿದ್ಯೇಷ ಇಹ ವೈರಿನ. ಇದು ದೊಡ್ಡ ವೈರಿ, ಇದು ಅರ್ಜುನ, ಇದು ತಿಳ್ಕೊ, ನನ್ನಿಂದ ತಿಳ್ಕೊ. ಈ ಕಾಮ ಕ್ರೋಧ ಅನ್ನೋದು ಇದು ದೊಡ್ಡ ವೈರಿ. ಇದು ನಮಗೆ ರಾಜಸಿಕ, ತಾಮಸಿಕ, ಸತ್ವಗುಣದಲ್ಲೂ ಇದೆ. ಯಾಕಂದ್ರೆ ಇಚ್ಛೆ ಅನ್ನೋದು ಜೀವಿಯ ಒಂದು ಲಕ್ಷಣ, ಪ್ರಜ್ಞೆ ಲಕ್ಷಣ. ಆದ್ರೆ ಕಲುಷಿತ ಪ್ರಜ್ಞೆಯಲ್ಲಿ ನಾವು ಸಾತ್ವಿಕ ಇಚ್ಛೆಗಳು, ರಾಜಸಿಕ, ತಾಮಸಿಕ, ಇದು ಹೆಚ್ಚು ಇದು ಆಗ್ತದೆ. ಇದು 3 ರೀತಿಯದ್ದು ಅಂತ ಕೂಡ ಕೃಷ್ಣ ಗೀತೆಯಲ್ಲಿ ಕೇಳ್ತೇವೆ. ಕಾಮ ಅನ್ನೋದು ಸೊ ಇದು ಕೃಷ್ಣ ಅದನ್ನ 3 ರೀತಿಯಲ್ಲಿ ಕೃಷ್ಣನು ವಿವರಣೆ ಮಾಡುವುದು. ಪ್ರತಿಯೊಂದು ಜೀವಿಗೆ ಕೃಷ್ಣನೊಟ್ಟಿಗೆ ಇರುವ ಮೂಲ ಪ್ರೇಮ, ಕೃಷ್ಣ ಸೇವೆ ಮಾಡುವ ಒಂದು ಇಚ್ಛೆ, ಅದು ಈ ಭೌತಿಕ ಪ್ರಕೃತಿಯ ಕಲ್ಮಶದಿಂದ ಅದು ಬದಲಾವಣೆ ಆದಾಗ ಅದು 3 ರೀತಿಯಲ್ಲಿ ವ್ಯಕ್ತವಾಗುತ್ತೆ. ಸೊ ಒಂದು ಹೇಗೆ ಒಂದು ಬೆಂಕಿಯ ಹೊಗೆ ಮುಚ್ಚುವ ರೀತಿಯಲ್ಲಿ ಅದು ಸತ್ವಗುಣಕ್ಕೆ ಹೋಲಿಕೆ ಮಾಡಿರೋದು. ಮತ್ತೆ ಇನ್ನೊಂದು ಕನ್ನಡಿಯ ಧೂಳು, ಅಲ್ಲಿ ರಾಜಸ ಗುಣಕ್ಕೆ ಹೋಲಿಕೆ ಮಾಡಿರೋದು. ಮತ್ತೆ ಇನ್ನೊಂದು ಒಂದು ತಾಯಿಯ ಗರ್ಭದಲ್ಲಿರುವ ಭ್ರೂಣ, ಒಂದು ಶಿಶು, ಹೀಗೆ ಗರ್ಭದಲ್ಲಿರುವ ಶಿಶು. ಸೊ ಹಾಗೆ ನಮಗೆ ಕಾಮವು ನಮಗೆ ಆವರಿಸಿದೆ. ಆದ್ರೆ ಮೂಲತಃ ನಾವು ಇದರಿಂದ ಮುಕ್ತರಿಲ್ಲ. ಮೂಲತಃ ಮುಕ್ತರು ಅಂದ್ರೆ ನಾವು ಸ್ವಚ್ಛ, ಅವಿಕಾರ, ಶಾಂತ. ಇದು ವಾಸುದೇವ ಚಿತ್ತ ಅಂತ ಕೂಡ ಕೇಳಿದ್ವಿ ನಾವು 2 ಶ್ಲೋಕಗಳಿಂದ. ವಾಸುದೇವನ ಅರ್ಥ ಮಾಡ್ಕೊಂಡು ವಾಸುದೇವನ ಆಶ್ರಯದಲ್ಲಿ ವಾಸುದೇವನ
ನಮ್ಮ ಸ್ವತಂತ್ರವನ್ನು ವಾಸುದೇವನ ಸೇವೆಗೆ ಉಪಯೋಗಿಸೋದು. ಸೊ ನಮಗೆ ಶ್ರೀಲ ಪ್ರಭುಪಾದಲ್ಲಿ ತಿಳಿಸ್ತಾ ಇರೋದು ಇಲ್ಲಿ ನಮಗೆ ಕೃಷ್ಣನ ಭಾಗವಾಗಿರೋದ್ರಿಂದ, ಕೃಷ್ಣ ಅಂಶವಾಗಿರೋದ್ರಿಂದ, ನಾವು ಚೇತನಾತ್ಮ ಆದ್ರಿಂದ ನಮಗೂ ಒಂದು ಗುಣ ಇದೆ, ಸ್ವತಂತ್ರ ಅನ್ನೋ ಗುಣ ಇದೆ. ಆ ಸ್ವತಂತ್ರ ಅನ್ನೋ ಗುಣ ನಾವು ಅಲ್ಪದ ಸ್ವತಂತ್ರ, ಅದು ಪರಿಪೂರ್ಣ ಸ್ವತಂತ್ರ ಅಲ್ಲ. ಸ್ವಲ್ಪ ಸ್ವತಂತ್ರ ಆದ್ರಿಂದ ನಾವು ಅದು ಸ್ವತಂತ್ರನೇ. ಅಲ್ಪ ಆಗ್ಬೋದು, ಜಾಸ್ತಿ ಆಗ್ಬೋದು, ಅದು ಸ್ವತಂತ್ರ. ಸ್ವತಂತ್ರ ಅಂದ್ರೆ ನಮಗೆ ಒಂದು ಇದಿದೆ, ನಾವೇನ್ ಬೇಕಾದ್ರೂ ಈಗ ಮಾಡ್ಬೋದು, ಇಲ್ಲ ಮಾಡದೆ. ಸೊ ನಾವು ಯಾರಾದ್ರೂ ನಮ್ಗೆ ಹೇಳ್ಬೋದು, ನಮ್ಗೆ ಬೇಕಾ ಈ ಆಹಾರ ಬೇಕಾ, ಸೊ ಸ್ವತಂತ್ರ ಇದೆ ನಮ್ಗೆ, ನಾನು ತಗೊಳ್ಬೋದು ಇಲ್ಲ ತಗೊಳ್ಳದೆ. ಸೊ ಈ ತರ ಸ್ವತಂತ್ರ ನಮ್ಗೆ ಕೃಷ್ಣನು ಪರಮ ಪುರುಷನು ಕೊಟ್ಟಿದ್ದಾನೆ, ನಮ್ಗೆ ಸ್ವತಂತ್ರ ಬೇಕು ಬೇಡ, ಸೊ ನಮ್ಮಲ್ಲಿದೆ. ಸೊ ನಾವು ಆ ಸ್ವತಂತ್ರವನ್ನು ಸದುಪಯೋಗ ಮಾಡ್ಕೊಂಡಾಗ ನಾವು ಮುಕ್ತ. ಕೃಷ್ಣನ ಭಕ್ತಿ, ಕೃಷ್ಣನ ಸಂತೃಪ್ತಿಗೋಸ್ಕರ ನಾವು ಉಪಯೋಗಿಸಿದಾಗ ನಾವು ಸ್ವತಂತ್ರ. ಆದ್ರೆ ಅದು ಬಿಟ್ಟಾಗೆ ನಾವು ಕೃಷ್ಣ ಬುಲಿಯ ಜೀವ್ ಭೋಗವಾಂಚಾಕರೆ ಜಪಟಸ್ಥ ಮಾಯಾತಾರೆ ನಿಕಟಸ್ಥ ಮಾಯಾತಾರೆ ಜಪಟೀಯದರೆ. ಸೊ ಹೇಳ್ತಾರೆ, ಕೃಷ್ಣನ ಮರ್ತಿದ ತಕ್ಷಣ ನಾವು ಕೃಷ್ಣನ ಮರ್ತಿದ ತಕ್ಷಣವೇ ಕೃಷ್ಣನ ಮಾಯಾಶಕ್ತಿ ಇದೆ. ಕೃಷ್ಣ ಮಾಯಾಶಕ್ತಿ, ಕೃಷ್ಣ ಮುಚ್ಚೋದು. ಮಾಯಾ ಜವನಿಕ ಆಚನ್ನ ಅಗ್ನ ಅದೋಕ್ಷಂ ಕುಂತಿದೇವಿ ಹೇಳೋದು, ಕೃಷ್ಣನ ಒಂದು ಇದು ಕೊರೆ, ಕೃಷ್ಣನಿಗೆ ಈ ಮಾಯಾಶಕ್ತಿ ಮುಚ್ಚುತ್ತೆ ಅಂತ ಹೇಳ್ತಾರೆ. ಸೊ ಕೃಷ್ಣ ಸೂರ್ಯ ಸಮ ಮಾಯಾ ಹೈ ಎಂದಕ್ಕ ಯಾಹ ಕೃಷ್ಣ ಜಹಾನಾಯಿ ಮಾಯಾರ ಅಧಿಕ. ಕೃಷ್ಣನಿಗೆ ಹೋಲಿಕೆ ಮಾಡೋದು, ಕೃಷ್ಣನು ಸೂರ್ಯನ ಸಮ ಇದ್ದಾನೆ. ಸೊ ಸೂರ್ಯ ಇದ್ದಾಗ ಅಂಧಕಾರ ಇಲ್ಲ, ಆದ್ರೆ ಏನೋ ಒಂದು ಮೋಡ ಬರುತ್ತೆ, ಮೋಡದಿಂದ ಸೂರ್ಯ ಇಲ್ಲ ತರ ಕಾಣಿಸುತ್ತೆ. ಸೊ ಆಗ ಅಂಧಕಾರ ಬರುತ್ತೆ. ಸೊ ಇಲ್ಲ ಅಂದ್ರೆ ನಾವು ಕೃಷ್ಣ ಸೂರ್ಯ ಎದುರೇ ಇದ್ರೆ ನಮಗೆ ಒಂದು ಅಂಧಕಾರದ ಪ್ರಭಾವ ಪ್ರಶ್ನೆ ಇಲ್ಲ. ಸೊ ಆ ಸೂರ್ಯನ ಎದುರು ನಾವು ಇಲ್ಲದೆ ಇರುವಾಗ, ಏನೋ ಒಂದು ನಮ್ಮ ಮಧ್ಯೆ ಬಂದಾಗ, ನಮ್ಮ ಈ ಕಾಮ, ನಮ್ಮ ಇಚ್ಛೆ, ನಮ್ಮ ಈ ಸ್ವತಂತ್ರ, ಈ ಸ್ವತಂತ್ರವಾಗಿ ನಾನು ಆನಂದವನ್ನು ಪಡಿತೇನೆ ಅಂತ ಒಂದು ನನ್ನ ಇದು ಇದು ನಾನು ಬಂದಾಗ, ಆಗ ನನಗೆ ಮಾಯಾಶಕ್ತಿ, ಭಗವಂತನ ಸೃಷ್ಟಿ ತಕ್ಷಣ ನಮಗೊಂದು ಆ ಮೋಡ ತೆಗೆದುಕೊಂಡು, ಮೋಡ ಅಂದ್ರೆ ಈ ಮೂರು ಗುಣಗಳು, ಸತ್ವ ರಜಸ್ ತಮಸ್. ಸೊ ಇದು ನಮ್ಮನ್ನ ಕವಿದು ನಾವು ನಾನು ಸ್ವತಂತ್ರವಾಗಿ, ಕೃಷ್ಣ ಸ್ವತಂತ್ರವಾಗಿ ನಾನು ಇರ್ಬೋದು, ನಾನು ಇರ್ತೇನೆ. ಯಾಕೆ ಕೃಷ್ಣ? ಸೊ ಕೃಷ್ಣ ಹೇಳ್ತಾರೆ ಗೀತೆಯಲ್ಲಿ, ಕೃಷ್ಣ ನೇರವಾಗಿ ಸರ್ವಧರ್ಮ ಅಂತ ಪರಿತ್ಯಜ್ಯ ಮಾಮೇಕಂ ಶರಣಂ. ಆದ್ರೆ ನಾವು ಇಲ್ಲ, ಯಾಕೆ ಕೃಷ್ಣ ಇಷ್ಟು ಕೇಳ್ತಾರೆ? ಟು ಮಚ್ ಕೃಷ್ಣ ಕೇಳ್ತಾ ಇರೋದು ಬಹಳ ಆಯ್ತು, ತುಂಬಾ ಹೆಚ್ಚಾಯ್ತು ಕೃಷ್ಣ ಹೇಳೋದು. ಎಲ್ಲ ಬಿಟ್ಟು ನನಗೆ ಶರಣಾಗು, ಎಲ್ಲ ಬಿಟ್ಟು ನೀನು ನನ್ನ ಮಾತು ಕೇಳು. ಸೊ ನಾವು ಯಾವಾಗ್ಲೂ ನಮ್ಮ ಸ್ವಭಾವನೆ ಪ್ರತಿಭಟನೆ, ರೆವಲ್ಯೂಷನ್, ಕ್ರಾಂತಿಮಯ ಇದೆ ನಮ್ಮದು ಪ್ರತಿಭಟನೆ ಮಾಡುವ ಸ್ವಭಾವ ನಮಗೆ ಇದೆ. ಇಚ್ಛಾದೇಶ ಸಮುತ್ತೇನ ಸರ್ಗೇ ಯಾಂತಿ ಪರಂತಪ. ಇಚ್ಛಾದ್ವೇಷ, ಸೊ ಇದಿದೆ, ಇದು ನಮಗೆ ಇದೆ. ಇದನ್ನ ದುರುಪಯೋಗ ಮಾಡುವ ಸ್ಥಿತಿ ನಮಗೆ ಯಾವಾಗ್ಲೂ ಇರುತ್ತೆ, ಇದಿರುತ್ತೆ. ಆದ್ರೆ ಅದು ಹೇಳ್ತಾರೆ, ಇವಾಗ ನಮಗೆ ಈ ತರ ಬಂದಾಗ ಇಂದ್ರಿಯ ತೃಪ್ತಿ, ಕಾಮ ಇಚ್ಛೆ, ನಮಗೆ ಇಂದ್ರಿಯ ತೃಪ್ತಿ ಇದನ್ನ ನಾವು ಪೂರೈಕೆ ಮಾಡಬೇಕು ಅಂತ ನಾವು ಸೊ ಅದಕ್ಕೆ ಒಬ್ಬರು ಭಕ್ತರು ಕೂಡ ಪ್ರಾರ್ಥನೆ ಮಾಡೋದು, ಕಾಮಾದಿನಾಂ ಕಥಿನ ಕಥಿದ ಪಾಲಿತಾ ಧ್ವನಿದೇಶ. ಸೊ ನಾನು ಎಷ್ಟು ಸಮಯದಿಂದ ಈ ನನ್ನ ಈ ಕಾಮ ಇಚ್ಛೆಗಳು ಸುಖ ಪಡೆಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟು ಅಂದ್ರೆ ಇದಕ್ಕೆ ಇದೇ ಇಲ್ಲ, ಅನಾದಿ ಕರ್ಮ ಫಲೆ ಪಡಿ ಭವಾಣವೇ ಜನ. ಅನಾದಿ ಸಮಯದಿಂದ ನನ್ನ ಈ ಒಂದು ವೈಯಕ್ತಿಕ ದುರುಪಯೋಗ ಮಾಡುವ ಒಂದು ಸ್ವಭಾವ, ವೈಯಕ್ತಿಕ ನನ್ನ ಅಲ್ಪ ಸ್ವತಂತ್ರ ದುರುಪಯೋಗ ಮಾಡುವ ನನ್ನ ಇದು ಸ್ವಭಾವ ಇದೆ. ನನಗೆ ಭೌತಿಕ ಇಚ್ಛೆಗಳು, ಎಷ್ಟೆಷ್ಟು ರೀತಿಯ ಇಚ್ಛೆಗಳು, ತಿನ್ನೋ ಇಚ್ಛೆಗಳು, ಸಾವಿರಾರು ರೀತಿಯಲ್ಲಿ ತಿನ್ನುವ ಇದು, ಎಷ್ಟು ತರ ಭಗವಂತನ ಸೃಷ್ಟಿ ಮಾಡಿದ್ದಾನೆ. ಅದೇ ಭಗವಂತನ ಸೃಷ್ಟಿ ಮಾಡಿ ಅದನ್ನು ಸ್ವೀಕಾರ ವಿಧಾನ ಕೊಟ್ಟಿದ್ದಾನೆ, ನಾವು ಅದಕ್ಕೆ ಅರ್ಪಣೆ ಮಾಡಿ ನಾವು ಪ್ರಸಾದ ಸ್ವೀಕರಿಸಬೇಕು ಅಂತ. ಆದ್ರೂ ನನಗೆ ಇಲ್ಲ, ನನಗೆ ಬೇಡ, ನನಗೆ ಯಾಕೆ ಅರ್ಪಣೆ, ಯಾಕೆ ಈ ಯಜ್ಞ ರೀತಿ ಇದನ್ನು ನಾನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು? ಇಲ್ಲ, ನಾನೇ ಅದನ್ನ ಸ್ವತಃ ನಾನು ಆನಂದಿಸಬೇಕು. ಸೊ ಅದು ಎಷ್ಟರ ಮಟ್ಟಿಗೆ ಅದನ್ನ ನಾವು ಕೃಷ್ಣನ ಮರೆತು ನಾವು ಆಹಾರ ಸ್ವೀಕರಿಸಬೇಕು. ಇನ್ನ ಎಷ್ಟರ ಮಟ್ಟಿಗೆ ಪ್ರಕೃತಿಯ ನಿಯಮಗಳ ವಿರೋಧವಾಗಿ ನನ್ನ ದೇಹ ಇರೋದು ಒಂದು ರೀತಿ, ಆದರೂ ನಾನು ನನ್ನ ದೇಹ ಇದರ ಅನುಗುಣವಾಗಿ ನಾನು ಒಂದು ಯಾವುದೋ ಒಂದು ಪ್ರಾಣಿಯನ್ನು ಪಕ್ಷಿಯನ್ನು ಹಾಗೆ ತಿನ್ಲಿಕ್ಕೆ ಆಗಲ್ಲ. ನನಗಿಲ್ಲ, ಅದು ಆ ರೀತಿಯ ಒಂದು ದೇಹ ಇಲ್ಲ, ನನಗೆ ಆ ರೀತಿಯ ಹಲ್ಲು ಇಲ್ಲ, ನನಗೆ ಆ ರೀತಿಯ ಜೀರ್ಣ ಮಾಡುವ ಶಕ್ತಿ ಇಲ್ಲ. ಆದರೂ ನಾನು ನನ್ನ ಇಂದ್ರಿಯ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಾಣಿಯನ್ನು ಕೊಂದು ಅದನ್ನು ಬೇಯಿಸಿ
ಅದನ್ನು ಕತ್ತರಿಸೋ, ಅದಕ್ಕೆ ಇನ್ನೇನಾದ್ರು ಬೇರೆ ಬೇರೆ ಪದಾರ್ಥಗಳಾಗೋ ನಾನು ಅದರ ರುಚಿಯನ್ನು. ಸೊ ಈ ಪ್ರಕೃತಿ ವಿರುದ್ಧವಾಗಿ ನಾನು ಎಷ್ಟು ಪ್ರಭಾವ ತಾಮಸ ಪ್ರಭಾವ ಬರ್ತೇನೆ, ಅಷ್ಟು ರೀತಿಯಲ್ಲಿ ನನ್ನ ಸ್ವತಂತ್ರವನ್ನು ದುರುಪಯೋಗ ಮಾಡ್ಕೊಂಡು ಬರ್ತೇನೆ. ಸೊ ನನ್ನ ಇಚ್ಛೆಗಳು ಈ ರೀತಿ ಆಹಾರ ಆಗ್ಬೋದು, ಮೈಥುನ ಸುಖ ಆಗ್ಬೋದು, ಪ್ರತಿಯೊಂದು ನನಗೆ ಇಚ್ಛೆ ಬಹಳ ಇದೆ, ನನಗೆ ಬಹಳ ಇದೆ. ಇದಕ್ಕೆ ಇದು ಕಡಿಮೆ ಆಗೋದಿಲ್ಲ. ಕಾಮ ಇದೆಷ್ಟು ಹೇಳ್ತಾರೆ, ಈ ಕಾಮದ ಇಚ್ಛೆಗೆ ನಮ್ಗೆ ಇದರ ಸೇವೆ ಮಾಡ್ತಾನೆ ಇದ್ದೇವೆ, ನಾವು ಸೇವೆ ಮಾಡ್ಲೇಬೇಕು. ಕೃಷ್ಣನ ಸೇವೆ ಬಿಟ್ರೆ ನಮಗೆ ತಕ್ಷಣ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈ ಮಾಯದ ಇದು ಇದೆ ನಮಗೆ. ಕೃಷ್ಣನ್ ಬಿಟ್ಟಿದ ತಕ್ಷಣ ಕ್ರೋಧ ಇದೆ. ಕ್ರೋಧನ ನಮಗೆ ಯಾವ ನನ್ನ ಮಾತು ಕೇಳ್ತಾ ಇಲ್ಲ, ಯಾಕೆ ಅವ್ರನ್ನ ನಾನು ಹೇಳೋ ರೀತಿಯಲ್ಲಿ ಮಾಡೋದಿಲ್ಲ, ಕ್ರೋಧ ಬರುತ್ತೆ ನಮ್ಗೆ. ಸೊ ಇದೆಲ್ಲವೂ ಕೂಡ ಇದು ಮಾಯೆ, ಎಲ್ಲವೂ ಕೃಷ್ಣನ ಇಚ್ಛೆಯಿಂದ ಆಗ್ತಾ ಇದೆ. ಮರ್ತು ಬಿಟ್ರೆ ನಾವು ತಕ್ಷಣ ನಾವು ಮಾಯೆ ಇದೆ, ಕಾಮ, ಕ್ರೋಧ ಸನ್ನಿವೇಶಗಳು ತಕ್ಷಣ ನಮಗೆ ಉದ್ಭವ ಆಗುತ್ತೆ. ಕಾಮ ಬರೋ ಸನ್ನಿವೇಶ, ಕ್ರೋಧ ಬರೋ ಸನ್ನಿವೇಶ, ಲೋಭ, ಮೋಹ. ಸೊ ಇದು ನಾವು ದುರುಪಯೋಗ ಮಾಡೋದ್ರಿಂದ ಇದು ನಡೀತಾ ಇದೆ. ಭಾವದಲ್ಲಿ ಹೇಳ್ತಾರೆ ಇದೆ. ಇದು ಸಾಧಾರಣವಾಗಿ ನಾವು ನೋಡೋದು, ಕೆಲವೊಮ್ಮೆ ನಾವು ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದೇವೆ, ಆದ್ರೆ ಪತನಗೊಂಡಾಗ ನಮಗೆ ತಕ್ಷಣ ನಾವು ಕೃಷ್ಣನ ಮರೆತು ನಾವು ಸಂಪೂರ್ಣ ಭೌತಿಕವಾಗಿ ನಾವು ಕೆಲಸ ಮಾಡ್ತೇವೆ. ಸಂಪೂರ್ಣ ಭೌತಿಕವಾದ ಚಿಂತನೆ, ಸಂಪೂರ್ಣ ಭೌತಿಕವಾದ ವ್ಯವಹಾರ. ಕೃಷ್ಣ ಸೇವೆ ಮಾಡೋ ಒಂದು ಇದೇ ಹೋಗ್ಬಿಡುತ್ತೆ ನಮಗೆ. ಕೃಷ್ಣ ಇಚ್ಛೆ, ಕೃಷ್ಣ ಸೇವೆ ಮಾಡೋದಕ್ಕೆ ನಾವು ಪರಿಶುದ್ಧ ಸ್ಥಿತಿಯಲ್ಲಿ ಆಗುತ್ತೆ. ಅದಕ್ಕೆ ಕೃಷ್ಣ ಕೂಡ ಗೀತೆಯಲ್ಲಿ ನಮ್ಗೆ ಹೇಳೋದು, ಯೇಷಾಂತು ಅಂತಗತಾಂ ಪಾಪಂ ಜನಾನಾಂ ಪುಣ್ಯ ಕರ್ಮಾಣ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಸೊ ದೃಢವ್ರತನಾಗಿ ನಾವು ಕೃಷ್ಣ ಭಕ್ತಿ ಮಾಡ್ಬೇಕು ಅಂದ್ರೆ ನಾವು ಎಲ್ಲ ಪಾಪ ಕಾರ್ಯಗಳಿಂದ ಮುಕ್ತರಾಗಬೇಕು. ಪಾಪ ಕಾರ್ಯ ಮುಕ್ತರಾದ್ರೆ ಭೌತಿಕ ಇಚ್ಛೆಗಳನ್ನ ನಾವು ಬಿಡ್ಬೇಕು, ತ್ಯಜಿಸ್ಬೇಕು. ಭೌತಿಕ ಇಚ್ಛೆ ತ್ಯಜಿಸೋದು ಅಂದ್ರೆ ನಾವು ಕೃಷ್ಣ ಸ್ವೀಕರಿಸ್ಬೇಕು. ಕೃಷ್ಣನೇ ಬರ್ತಾ ಇದ್ದಾನೆ, ಕೃಷ್ಣನೇ ಅವತರಿಸ್ತಾ ಇದ್ದಾನೆ, ಕೃಷ್ಣನೇ ತನ್ನ ಪ್ರತಿನಿಧಿಗಳು ಆಚಾರ್ಯರನ್ನು ಕಳಿಸ್ತಾ ಇದ್ದಾನೆ. ಕೃಷ್ಣನು ನಮಗೆ ಇಲ್ಲಿ ವೇದಶಾಸ್ತ್ರವನ್ನು ಕೊಟ್ಟಿದ್ದಾನೆ, ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ ಕೃಷ್ಣನು. ಸೊ ಇಲ್ಲಿ ನಮಗೆ ನಿರ್ದೇಶನ ಕೃಷ್ಣನ ಎಲ್ಲ ಗೀತೆಯನ್ನು ತಿಳಿಸಿದ್ರೆ ಕೂಡ ಅರ್ಜುನನಿಗೆ ಕೇಳಿದ್ದು, ನಿನಗೆ ನಿನ್ನ ಇಷ್ಟ ಯಥಾ ಇಚ್ಛಿಸಿ ತಥಾ ಕುರು. ಕೃಷ್ಣ ಸ್ವತಂತ್ರವನ್ನು ನಮ್ಗೆ ಕೊಟ್ಟಿದ್ದಾನೆ. ಆದ್ರೆ ಅರ್ಜುನ ಕೃಷ್ಣ ಶುದ್ಧ ಭಕ್ತ. ನನ್ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ನನಗೆಲ್ಲ ಮೋಹ ಹೋಯ್ತು, ನಿನ್ನ ಅನುಗ್ರಹದಿಂದ ನನಗೆ ಮೋಹ ಹೋಯ್ತು, ನನಗೆ ಮತ್ತೆ ಈಗ ಜ್ಞಾಪಕ ಶಕ್ತಿ ಬಂತು, ಸ್ಮೃತಿರ್ಲಬ್ಧ. ಸೊ ಹೀಗೆ ನಾನು ನೀನು ಹೇಳೋ ರೀತಿಯಲ್ಲಿ ಯಥಾ ಇಚ್ಛಿಸಿ, ನೀನು ಹೇಳೋ ಕರಿಷ್ಯೆ ವಚನ ತಮ, ನೀನು ಹೇಳಿದ್ದನ್ನು ನಾನು ಮಾಡ್ತೀನಿ. ಸೊ ನಮಗೆ ಭೌತಿಕ ಇಚ್ಛೆಗಳಿದೆ, ಭೌತಿಕ ಇಂದ್ರಿಯ ತೃಪ್ತಿ ಪಡೆಯೋ ಇದೆ ನಮ್ಗೆ. ಸೊ ಅವು ನಮ್ಮನ್ನು ಬಿಡ್ತಾ ಇಲ್ಲ ನಮ್ಗೆ. ಸೊ ರೋಗ ಬಂದಾಗ ಒಂದಿನ ಉದಾಹರಣೆ ಶಿಲ ಪ್ರಭುಪಾದರು ಹೇಳ್ತಾರೆ, ಇದೆ ಕಾರಣ ಇದೆ ರೋಗ ಬಂದದ್ದು ಯಾಕೆ ಅಂತ. ನಾವು ವೈದ್ಯರ ಹತ್ರ ಹೋದಾಗ ಅವರು ಕೂಡ ಒಂದು ಇದು ಮಾಡ್ತಾರೆ, ಹಿಸ್ಟ್ರಿ ಅಂತ ತಗೊಂಡು ಮತ್ತೆ ನಮಗೆ ಇದು ಪ್ರಾಬ್ಲಮ್ ಅಂತ ಒಂದು ಕಾಯಿಲೆಯ ಒಂದು ಗುರುತು ಮಾಡ್ತಾರೆ. ಮತ್ತೆ ಅದ್ರ ಮೇಲೆ ಅವರು ನಮಗೆ ಮದ್ದು ಕೊಡ್ತಾರೆ. ಇದೆ ಅದು. ಆದರೂ ಸಂಪೂರ್ಣವಾಗಿ ಒಂದೊಂದ್ಸಲ ನಮಗೆ ಕಾರಣ ಇದೆ, ಕಾರಣ ಇಲ್ಲ ಅಂತ ಅದು ಗೊತ್ತಾಗದೆ ಆಗ್ಬೋದು. ಆದ್ರೆ ನಾವು ಮುಖ್ಯವಾಗಿ ನಾವು ಈ ತೊಂದರೆಯಲ್ಲಿದ್ದೇವೆ ಅಂತ ಮುಖ್ಯ ನಮ್ಗೆ ಆ ಸ್ಥಿತಿಯಲ್ಲಿ ಏನಂದ್ರೆ ನಮ್ಗೆ ಆ ಕಾರಣ ಯಾಕೆ ಬಂತೋ ಇನ್ನೊಂದು ಮತ್ತೆ ಯೋಚನೆ ಮಾಡೋದು, ಮತ್ತೆ ಇದು ಮಾಡೋದು. ಅದಕ್ಕಿಂತ ಹೆಚ್ಚು ಕೊಟ್ಟಿರುವ ಇದು ಮದ್ದನ್ನು ನಾವು ಸ್ವೀಕರಿಸ್ಬೇಕು. ವೈದ್ಯರು ಕೊಡುವ ಒಂದು ಮದ್ದು, ಇದನ್ನು ಚಿಕಿತ್ಸೆಯನ್ನು ನಾವು ಸ್ವೀಕರಿಸ್ಬೇಕು. ಸೊ ಹಾಗೆ ನಮ್ಗೆ ಚಿಕಿತ್ಸೆ ಅಂದ್ರೆ ನಮ್ಗೆ ಭೌತಿಕ ಸ್ಥಿತಿಯಲ್ಲಿ ಹೇಗೆಗೋ ನಾವು ಸಿಕ್ಕಿಬಿದ್ದಿದ್ದೇವೆ. ಈ ಅವಿದ್ಯೆ ಈ ಚಕ್ರದಲ್ಲಿ, ಕಾಲಚಕ್ರದ ಸಿಕ್ಕಿಬಿದ್ದಿದ್ದೇವೆ. ಸೊ ನಾವು ಹೊರಗೆ ಬರಬೇಕು. ಇದು ಶಿಲ ಪ್ರಭುಪಾದ ಹೇಳ್ತಾರೆ ಈ ಪ್ರವಚನದಲ್ಲಿ, ಗುರುವಿನ ಆಶ್ರಯದಿಂದ ಗುರುಮುಖ ಪದ್ಮಾವಾಕ್ಯ ಚಿತ್ತೇತೆ ಕೊರಿಯ ಆಯ್ತು. ಸೊ ನಮ್ಮ ಮನಸ್ಸು ಹೇಳ್ತಾ ಇದೆ, ನಾನು ಈ ರೀತಿಯಲ್ಲಿ ಇಂದ್ರಿಯ ತೃಪ್ತಿ ಮಾಡ್ಬೇಕು, ಇಂದ್ರಿಯ ಸುಖವನ್ನು ಪಡಿಬೇಕು ಅಂತ. ಆದ್ರೆ ಗುರು ನನಗೆ ಇಲ್ಲ ಅಂತ, ಶಾಸ್ತ್ರ ಇಲ್ಲ ಅಂತ ಹೇಳ್ತಾರೆ. ಸೊ ಗುರುಮುಖ, ಸೊ ಅವ್ರ ಬಾಯಿಯಲ್ಲಿ ಅವ್ರನ್ನ ಕೇಳ್ತಾ ಇದ್ದೇವೆ. ಶಿಲ ಪ್ರಭುಪಾದ ಶ್ರವಣ ಮಾಡ್ತಾ ಇದ್ದೇವೆ, ನಮ್ಮ ಗುರು ಮಹಾರಾಜರಿಂದ ಶ್ರವಣ ಮಾಡ್ತಾ ಇದ್ದೇವೆ, ವಿಷ್ಣುವಿಂದ ಶ್ರವಣ ಮಾಡ್ತಾ ಇದ್ದೇವೆ. ಸೊ ಅವರು ಹೇಳ್ತಾ ಇದ್ದಾರೆ ಇದು ಮಾಡಬಾರ್ದು. ಸೊ ನಮ್ಮ ಮನಸ್ಸು ಹೇಳುತ್ತೆ ಇಲ್ಲ ಮಾಡ್ಬೋದು, ಇದು ಮಾಡು, ಇದ್ರಲ್ಲಿ ಆನಂದ ಇದೆ, ಇದರಲ್ಲಿ ಮಜಾ ಇದೆ, ಇದರಲ್ಲಿ ಇದು ಅದರಿಂದ ಏನ್ ಜೀವನ ಇದು. ಸೊ ಈ ರೀತಿ ನಮ್ಗೆ ವಿಜ್ಞಾನಿಗಳು ಕೂಡ ಎಲ್ಲ ಸೃಷ್ಟಿ ಮಾಡಿದ್ದಾರೆ, ಏನೇನ್ ಬೇಕು. ಮೊದಲಿಗೆ ಒಂದು ರೀತಿಯಲ್ಲಿ ಸಮಾಜ ಅವರು ನ್ಯೂಸ್ ಪೇಪರ್ ಇದನ್ನು ಸ್ಟಾರ್ಟ್ ಮಾಡಿದ್ರು. ಶಿಲ ಪ್ರಭುಪಾದರು ಹೇಳ್ತಾರೆ, ಎಷ್ಟು ಪಾಶ್ಚಾತ್ಯ ಜಗತ್ತಿನಲ್ಲಿ ಒಂದೊಂದು ನ್ಯೂಸ್ ಪೇಪರ್ ಬಂಡಲ್ ಎಷ್ಟು ಎಲ್ಲ ಅವಲಸೆ, ಅದರಲ್ಲಿ ಬೇಡದೇ ಇರೋ ಬೇಕಿರೋ ಇದು ಇಲ್ಲ.
ಯಾರೋ ರಾಜಕಾರಣಿ ಏನೋ ಹೇಳಿದ್ರು, ಇನ್ನೇನೋ ಒಂದು ಮೂವಿ, ಇನ್ನೊಂದು ಸ್ಪೋರ್ಟ್ಸ್, ಎಲ್ಲ ಕಾಲವ್ಯತೆ ಮನಸ್ಸನ್ನ ತಳಮಳ ಮಾಡುತ್ತೆ, ಇದರಲ್ಲಿ ನನಗೆ ಮಗ್ನ ಮಾಡುತ್ತೆ. ಸೊ ಇದೆಲ್ಲ. ಸೊ ನಂತರ ಇವರು ಕಂಡುಹಿಡಿದಿದ್ದು ಒಂದು ತಿಂಗಳಿಗೆ ಒಂದು ತಿಂಗಳು ಸೊ ಹೀಗೆ ಅಂದಾಯತ ಅಂದ್ರೆ ಉಪನಿಯಮ, ನಾಯಕರು ಅಂತ ನಾವು ಇವರನ್ನ ಪಾಲನೆ ಮಾಡೋಣ ಅಂತ. ಇವರಿಗೆ ಗೊತ್ತಿಲ್ಲ ಇವ್ರಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಗೊತ್ತಿಲ್ಲ. ಇವರು ಇಂದ್ರಿಯ ಸುಖವನ್ನು ಪಡೆಯುವ ಉಪಕರಣಗಳನ್ನ ಸೃಷ್ಟಿ ಮಾಡ್ತಾರೆ. ಶಿಲ ಪ್ರಭುಪಾದರು ಹೇಳ್ತಾರೆ ಒಂದು ರೀತಿ, ಇವಾಗ ಅವರು ನೋಡಿದಾಗಲೇ ಶಿಲ ಪ್ರಭುಪಾದ ಅವ್ರ ಸಮಯದಲ್ಲಿ, ಆಗ ಈಗ ಇವತ್ತಿನ ತರ ಇಂಟರ್ನೆಟ್ ಇಲ್ಲ, ಇನ್ನೊಂದಿಲ್ಲ. ಆಗ ಕೇವಲ ರೇಡಿಯೋ ಇದ್ದದ್ದು, ಭಾರತ ಬಿಡುಗಡೆ ಆಗಿತ್ತು. ಮತ್ತೆ ಎಲ್ಲರೂ ಕೂಡ ಒಂದು ರೇಡಿಯೋ ಇದ್ಬಿಟ್ರೆ ಒಂದು ಕಾಮೆಂಟ್ರಿ, ಎಲ್ಲೋ ನಡೆಯೋದು ಒಂದು ಕ್ರಿಕೆಟ್ ಮ್ಯಾಚ್ ನಡೆಯೋದು ಕೇಳಬೇಕು, ಇನ್ನೊಂದು ಆಕಾಶವಾಣಿ ಎಲ್ಲೋ ಓಡಿಸೋದು, ಭೌತಿಕವಾಗಿ ಹಾಡಿರುವ ನನಗೆ ಪ್ರೀತಿ ಆಯ್ತು, ಇನ್ನೊಂದಾಯ್ತು ಅಂತ ಹಾಡುಗಳು ಕೇಳೋದು. ಸೊ ಅದನ್ನ ಜನರು ಮಗ್ನರಾಗ್ತಾ ಇದ್ರು. ಸೊ ಶಿಲ ಪ್ರಭುಪಾದರು ಅದನ್ನ ನೋಡಿ ಹೇಳ್ತಾರೆ, ಇದು ಮಾಯೆಯ ಒಂದು ನಗೆ ಅಂತ. ಮಾಯೆಯ ಪ್ರಭಾವದಲ್ಲಿ ಈ ವಿಜ್ಞಾನಿಗಳು, ಈ ನಾಯಕರು ಈ ಸೃಷ್ಟಿ ಮಾಡುವ ಇಂದ್ರಿಯ ಸುಖದ ಸಾಧನೆ. ಸೊ ಇದು ನಮ್ಮನ್ನು ಹುಚ್ಚು ಮಾಡ್ತಾರೆ, ಇದನ್ನ ಪಡಿಬೇಕು, ಇದೇ ನಮ್ಮ ಜೀವನ. ಸೊ ಅದರಲ್ಲಿ ನಾವು ಬಿಸಿ ಇದ್ದೇವೆ ಅಥವಾ. ಸೊ ನಂತರ ಅದು ಈಗ ಟಿವಿ ಬಂದಾಗ್ಲೂ ಇನ್ನ ಮತ್ತೆ ಫಸ್ಟ್ ಆದ ಮೊದಲಿಗೆ ದೂರದರ್ಶನ ಅಷ್ಟಕ್ಕಾಗಿ ಇರ್ತಾ ಇತ್ತು. ಮತ್ತೆ ಎಷ್ಟೋ ಚಾನೆಲ್ಗಳಿದೆ, ಈಗ ಸಾವಿರಾರು ಚಾನೆಲ್ ಬೇಕಾದಷ್ಟು. ನೀವೇ ಮನೆಯಲ್ಲಿ ಆ ಕೇಬಲ್ ಕನೆಕ್ಷನ್ ಅದು ಕೂಡ ತಗೊಳ್ಬೇಡ, ಇದೇ ಡಿಶ್ ಆಂಟೆನಾ ಹಾಕೊಂಡು ನೋಡು. ಸೊ ಈ ರೀತಿ ಬದಲಾವಣೆ. ಮತ್ತೆ ಇನ್ನ ಇದಾಗ್ತಾ ಇವಾಗ ನಮಗೆ ಮೊಬೈಲ್ ಅಂತ ಒಂದು ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಅಲ್ಲ, ನಮ್ಮನ್ನ ಇನ್ನ ಹುಚ್ಚನಾಗಿ ಮಾಡ್ತಾ ಇದೆ. ಮಾಯೆ ನಮ್ಮನ್ನು ಇದು ಮಾಡ್ತಾ ಇದೆ, ಮಂಗ ಮಾಡ್ತಾ ಇದೆ. ಸೊ ಹೀಗೆ ಇದರಲ್ಲಿ ಇಂಟರ್ನೆಟ್ ಎಷ್ಟು ನಮ್ಮ ಇಂದ್ರಿಯ ಸುಖಕ್ಕೆ ನಮಗೆ ಇದರಲ್ಲಿ ಎಷ್ಟು ಅವಕಾಶ. ಸೊ ಈ ರೀತಿ ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಬಹಳ ಚೆನ್ನಾಗಿ ತಿಳಿಸ್ತಾ ಇರೋದು, ನಮ್ಮ ಮೂಲ ಪ್ರಜ್ಞೆ ಕೃಷ್ಣ ಪ್ರಜ್ಞೆ, ಆದ್ರೆ ನಾವು ತುಂಬಾ ಜಾಗರೂಕವಾಗಿರ್ಬೇಕು. ಸೊ ಅವ್ರು ಉದಾಹರಣೆ ಕೊಡ್ತಾ ಇರೋದು ಭಾವಾರ್ಥದಲ್ಲಿ ಹೇಗೆ ಒಂದು ನಾವು ಕ್ಷೌರಿ ಬಾರ್ಬರ್ ಹತ್ರ ಹೋಗ್ತೇವೆ, ಅವ್ರು ನಮ್ಮ ಕೂದಲನ್ನು ತೆಗಿತಾರೋ, ಇಲ್ಲಾಂದ್ರೆ ನಮ್ಮ ಇದು ಮೀಸೆ ಗಡ್ಡವನ್ನು ತೆಗಿತಾರೋ. ಸೊ ಈ ತೆಗೆಯುವಾಗ ಇಲ್ಲ ನಾವೇ ಮಾಡ್ಕೊಳ್ತೀವಿ, ಶೇವಿಂಗ್ ಬ್ಲೇಡ್ ಇವಾಗ ನಾವೇ ಮಾಡ್ಕೊಳ್ಬಹುದು. ಸೊ ಈ ರೀತಿಯಲ್ಲಿ ಅದು ತೆಗೆಯುವಾಗ ಅದು ತುಂಬಾ ಚೂಪಾಗಿರುತ್ತೆ, ಅದರಿಂದ ಒಳ್ಳೆ ಲಾಭ ಇದೆ ಅದು. ಆದ್ರೆ ಸ್ವಲ್ಪ ಅಜಾಗರೂಕತೆ ಆಗುತ್ತೆ, ಸ್ವಲ್ಪ ಏನಾಗುತ್ತೆ, ನಮ್ಗೆ ರಕ್ತ ಬರ್ಬೋದು. ಇನ್ನ ಸ್ವಲ್ಪ ಹೆಚ್ಚು ಇದಾದ್ರೆ ಇನ್ನ ನಮ್ಮದು ಏನಾದ್ರು ಕೆಳಗೆ ಇದರಲ್ಲಿ ಕುತ್ತಿಗೆಯಲ್ಲಿ ಏನಾದ್ರು ಆಗ್ಬಿಟ್ಟು ಅಲ್ಲೇನಾದ್ರು ಇದ್ರೆ, ಇಲ್ಲಿ ಒಂದೊಂದು ಇದಿದೆ ನಮ್ಗೆ, ವೇನ್ಸ್ ಆರ್ಟ್ರೀಸ್ ಇದೆ, ನಮ್ಗೆ ರಕ್ತ ಚಲನೆ ಮಾಡುವ ಇದೆ, ಅದೇ ಕಟ್ ಆಗ್ಬೋದು ಸ್ವಲ್ಪ ಡೀಪ್ ಹೋದ್ರೆ, ತುಂಬಾ ಇದಾದ್ರೆ. ಸೊ ಎನಿವೆ ಈಗ ಹೇಳೋದೇನಂದ್ರೆ, ಮಾತು ಹೇಳಿದ್ರೆ ಇದರಲ್ಲಿ ತುಂಬಾ ಜಾಗರೂಕತೆ. ಅದೇನು ಇದಲ್ಲ, ಯಾವುದು ಕ್ಷುರಸ್ಯ ಧಾರ ಅಂದ್ರೆ ಅದರ ಕತ್ತಿ, ಕ್ಷೌರನ ಕತ್ತಿ, ಅದೇನು ತಪ್ಪಲ್ಲ. ಆದ್ರೆ ಅಜಾಗರೂಕತೆ ತಪ್ಪು, ಕೇರ್ಲೆಸ್ನೆಸ್. ಸೊ ಮಾಯೆ ನಾವು ಕೆಲವಕ್ಕೆ ಭಾಗವತದ ಇದ್ರಲ್ಲಿ ಹೇಳ್ತಾ ಇದ್ದು, ಸನಾತನ ಗೋಸ್ವಾಮಿ ಅವರು ನಮಗೆ ಕಲಿಸಿದ್ದು ಒಂದು ಪಾಠ. ಅವ್ರು ಕಲಿಸಿದ ಪಾಠ, ಒಂದು ಸಮಯದಲ್ಲಿ ಅವರಿಗೆ ಒಂದು ಬ್ರಾಹ್ಮಣನು ಬರ್ತಾನೆ ಅವರ ಹತ್ರ, ಶಿವನ ಒಂದು ಆದೇಶದಿಂದ ಶಿವನ ಪ್ರಾರ್ಥನೆ ಮಾಡಿ ಶಿವನು ಹೇಳೋದು, ಸನಾತನ ಗೋಸ್ವಾಮಿ ಹತ್ರ ಹೋಗು, ನಿನ್ನ ಎಲ್ಲಾ ಅಗತ್ಯಗಳು ಪೂರೈಕೆ, ಎಲ್ಲ ಇಚ್ಛೆಗಳು ಪೂರೈಕೆ ಆಗುತ್ತೆ. ಸೊ ಆ ವ್ಯಕ್ತಿ ಸನಾತನ ಗೋಸ್ವಾಮಿ ಹತ್ರ ಬಂದಾಗ, ಸನಾತನ ಗೋಸ್ವಾಮಿ ಹೌದು ನನ್ನಲ್ಲಿ ತುಂಬಾ ಬೆಲೆ ಬಾಳುವ ವಸ್ತು ಇದೆ, ಆದ್ರೆ ಅದು ನನ್ನ ಕುಟೀರದ ಹೊರಗಿದೆ. ಸೊ ಬ್ರಾಹ್ಮಣ ಹುಡ್ಕೊಂಡು ಹೋಗ್ತಾನೆ, ಕುಟೀರದ ಹೊರಗೆ ಕಾಣೋದಿಲ್ಲ, ಮತ್ತೆ ಕಾಣುತ್ತೆ ಎಲ್ಲೋ ಒಂದು ಎಲ್ಲ ಹೊಲಸು ಹಾಕಿರೋ ಸ್ಥಳಗಳಿದೆ, ತಳಮಣಿಸಿರೋ ಒಂದು ಮಣಿ ಕಾಣುತ್ತೆ. ಅದ್ಯಾವ್ದು ಏಣಿ? ಸೊ ತುಂಬಾ ಖುಷಿ ಸಂತೋಷ ಆಗುತ್ತೆ. ಸನಾತನ ಗೋಸ್ವಾಮಿ ಅವರೇ ತುಂಬಾ ಥ್ಯಾಂಕ್ಸ್ ಅಂತ ಹೋಗುತ್ತೆ. ಮತ್ತೆ ಸ್ವಲ್ಪ ಮುಂದೆ ಹೋಗಿ ಆಲೋಚನೆ ಮಾಡ್ತಾರೆ, ಸೊ ಇದು ತುಂಬಾ ಬೆಲೆ ಬಾಳುವ ವಸ್ತು, ಅತ್ಯಮೂಲ್ಯ ವಸ್ತು ಆಗಿದ್ರೆ ಯಾಕೆ ಸನಾತನ ಗೋಸ್ವಾಮಿ ಅವರು ಅದನ್ನ ಕಸತೊಟ್ಟಿಯಲ್ಲಿ ಇಟ್ಟಿದ್ದಾರೆ? ಎಲ್ಲ ಸ್ಥಳಗಳಲ್ಲಿ ಯಾಕೆ ಅವರು ಅಲ್ಲೇ ಇಟ್ಟಿದ್ದಾರೆ? ಅಂದ್ರೆ ಅವ್ರಿಗೆ ಇನ್ನ ಒಂದು ದೊಡ್ಡ ಬೆಲೆ ಬಾಳುವ ವಸ್ತು ಇರಬೇಕು ಅಂತ ಅವ್ರ ಯೋಚನೆ ಮಾಡ್ತಾ, ಮತ್ತೆ ಆ ಬ್ರಾಹ್ಮಣ ವಾಪಸ್ ತಿರುಗಿ ಬಂದು ಸನಾತನ ಗೋಸ್ವಾಮಿ ಅವ್ರಿಗೆ, ನನಗೆ ಹೇಳಿರಿ ಯಾಕೆ ನೀವು ಅಲ್ಲಿ ಕಸದ ತೊಟ್ಟಿಯಲ್ಲಿ ಇಟ್ಟಿದ್ರಿ, ನಿಮ್ಮಲ್ಲಿ ಇನ್ನೇನಾದ್ರೂ ಬೆಲೆ ಬಾಳುವ ವಸ್ತು ಇದೆಯಾ? ಸನಾತನ ಗೋಸ್ವಾಮಿ, ಹೌದು ಇದೆ, ಆದ್ರೆ ಈಗ ನೀನು ಈ ಒಂದು ಹುಲಸು ಇದೇನು ನೀನು ಭೌತಿಕವಾಗಿ ಅನ್ಕೊಳ್ತಾ ಇದೆಯಾ, ಇದು ಅಮೂಲ್ಯವಾದ ವಸ್ತು ಅಂತ, ಇದನ್ನು ದೂರದಲ್ಲಿ ಬಿಸಾಡು,
ನಮಗೂ ಕೂಡ ನಾವು ಭಗವದ್ಗೀತೆ ಕೃಷ್ಣ ಭೋಗ ಐಶ್ವರ್ಯ ಪ್ರಸಕ್ತಾನಂ ತಯಾ ಅಪಹೃತ ಚೇತಸ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧಾನ ವಿಧೀಯತೆ. ಸೊ ಭೋಗ ಐಶ್ವರ್ಯ, ಸೊ ಇದುಗಳು ನಮಗೆ ಇಲ್ಲ. ಇನ್ನು ಕೇಳಿದ್ದು ಜನ್ಮ ಐಶ್ವರ್ಯ ಶ್ರುತಾಶ್ರೀವಿರ್ ಏದಮಾನ ಮದಾಪುಮ. ಸೊ ಈ ರೀತಿಯ ನಾವು ಸೆಣಸಾಟ ನಮ್ಮ ಕಾರ್ಯ ಒಳ್ಳೆ ಜನ್ಮಕ್ಕೆ, ಒಳ್ಳೆ ಐಶ್ವರ್ಯಕ್ಕೆ, ಒಳ್ಳೆ ಭೌತಿಕ ವಿದ್ಯಾಭ್ಯಾಸ ಒಳ್ಳೆ ಇದ್ರಲ್ಲಿ ನಾವು ಇದ್ರಲ್ಲಿ ಹುಚ್ಚರಾಗ್ಬಿಟ್ರೆ ಇದ್ರ ಹಿಂದೆ ಸೊ ಹೇಳ್ತಾರೆ ಅವಾಗ ನಮ್ಗೆ ನೈವಾರತಿ ಅಭಿಧಾತುಂಬೈ ಸ್ವಾಮ ಕಿಂಚನ ಗೋಚರ. ಕೃಷ್ಣನ ನಾವು ಒಂದು ಭಕ್ತಿ ಭಾವದಿಂದ ಕರೀಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಇದು ಈ ಭೌತಿಕ ವಸ್ತುಗಳಿಂದ ನಾವು ಅಕಿಂಚನ, ಕೃಷ್ಣ ಅಕಿಂಚನ ಗೋಚರ. ಕೃಷ್ಣನ ಯಾವಾಗಲೂ ಯಾವ ಭೌತಿಕ ಸ್ವತ್ತು ಇಲ್ಲದೆ ವ್ಯಕ್ತಿಗಳ ಸ್ವತ್ತು, ಅವರ ಸ್ವತ್ತು ಕೃಷ್ಣನು. ಸೊ ಹೀಗೆ ನಾವು ಆ ಭಾವವನ್ನು ಬೆಳೆಸ್ಬೇಕು. ಸೊ ನಾವು ಈ ಭೌತಿಕ ಈ ಮಾಲಿನ್ಯದಿಂದ, ರಾಜಸಿಕ ತಾಮಸಿಕ ಪ್ರಭಾವದಲ್ಲಿರುವ ಅಹಂಕಾರ, ನಾನು ನನ್ನದು ಅಂತ ಇರುವ ಅಹಂಕಾರ, ಅಹಂ ಮಮೇತಿ, ಈ ರೋಗದಿಂದ ನಾವು ಮುಕ್ತರಾಗ್ಬೇಕು. ಸೊ ಸನಾತನ ಗೋಸ್ವಾಮಿ ನಮಗೆ ತೋರಿಸೋದು. ಸೊ ಅದೇ ರೀತಿಯಲ್ಲಿ ನಮಗೆ ಉದಾಹರಣೆಯಾಗಿ ಸನಾತನ ಗೋಸ್ವಾಮಿಗಳಿಗೇನು ಅವ್ರಿಗೇನು ಚಿಂತಾಮಣಿಯಿಂದ ಏನು ಆಗೋದಿಲ್ಲ, ಆದ್ರೆ ಅವ್ರು ನಮಗೆ ಉದಾಹರಣೆ. ನಾವು ಭೌತಿಕವಾದನ್ನು ಹೇಗೆ ನೋಡ್ಬೇಕು, ಎಷ್ಟು ನಾವು ಜಾಗೃತರಾಗಿರ್ಬೇಕು ಅಂತ ನಮ್ಗೆ ತೋರಿಸೋದು. ಸೊ ಶಾಸ್ತ್ರದ ನಿರ್ದೇಶನಗಳಿದೆ, ಹೇಗೆ ಇಂದ್ರಿಯಗಳನ್ನು ನಾವು ನಿಗ್ರಹಿಸಬೇಕು, ಈ 4 ನಿಯಮಗಳನ್ನು ನಾವು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕು. ಇದು ನಮ್ಗೆ ಇದೆ, ಉದಾಹರಣೆಗಳಿದೆ. ಸೊ ನಾವು ಕೇಳ್ತೇವೆ ಶಿವನ ಇದೆ ಲೀಲೆ ಕೇಳ್ತೇವೆ. ಯಾರ್ದು? ಶಿವ ಮೋಹಿನಿ ಮೂರ್ತಿ. ಸೊ ಮೋಹಿನಿ ಮೂರ್ತಿ ಯಾರು ಅಲ್ಲ, ಅದು ವಿಷ್ಣುವಿನ ಅವತಾರ. ಅದೊಂದು ಯೋಗ ಮಾಯೆಯಲ್ಲಿ ನಡೆಯೋದು ಅದು ಚಟುವಟಿಕೆ. ಶಿವನ ನಮ್ಮ ರೀತಿಯ ಒಂದು ಮಹಾಮಾಯೆ ಇದರಲ್ಲಿ ಇಲ್ಲ ಶಿವ. ಆದ್ರೆ ನಮ್ಗೆ ಪಾಠ ಏನು ಆ ಒಂದು ಲೀಲೆ, ಶಿವನ ಒಂದು ಆ ಲೀಲೆ, ಮೋಹಿನಿ ಮೂರ್ತಿ ಹಿಂದೆ ಹೋಗಿ ಅವರು ಒಂದು ದಿಗ್ಭ್ರಾಂತರಾಗುವ ಒಂದು ಲೀಲೆ. ಅದು ಕೃಷ್ಣನ ಅಂತರಂಗ ಶಕ್ತಿಯಿಂದ ಆದದ್ದು, ಅದು ಮೂಲ ಅದರ ವಿಷಯ. ಆದ್ರೂ ಕೂಡ ನಮಗೆ ಪಾಠ ಏನು ಅಂದ್ರೆ, ನಾವು ಅವರಿಗೆ ಅಂತ ದೊಡ್ಡ ವ್ಯಕ್ತಿ, ಅವರಿಗೆ ಆ ಮಾಯಾಶಕ್ತಿ ಪ್ರಭಾವ, ಮಾಯಾಶಕ್ತಿ ಕೃಷ್ಣ ಇಚ್ಛೆಯಿಂದ ಮಾಯಾಶಕ್ತಿ ಪ್ರಭಾವ ಬೀಳ್ಬೋದು. ನಾವೇನು ಸುಶೀಲ ಪ್ರಭುಪಾದ ಹೇಳ್ತಾರೆ, ನಾವೇನು ಇಲ್ಲ, ನಾವು ಒಂದು ಗಾಳಿಯಲ್ಲಿ ನಾವಿವಾಗ ಒಂದೊಂದು ಇರುವೆಗಳಿರ್ತವೆ, ನಾವೇನ್ ಮಾಡ್ತೇವೆ, ಅದನ್ನ ಹೊರಗೆ ಹಾಕ್ಲಿಕ್ಕೆ ಆಚೆ ಉಫ್ ಅಂತ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಹಾಗೆ ನಾವು ಮಾಯೆ ಮುಂದೆ ನಾವು ಅದು ಅಷ್ಟೇ, ಮಾಯೆ ಒಂದು ಕ್ಷಣದಲ್ಲಿ, ಒಂದು ಸೆಕೆಂಡ್ ಅಲ್ಲಿ ನಮ್ಮನ್ನು ಈ ಆಧ್ಯಾತ್ಮಿಕ ಪಥದಿಂದ ನಮ್ಮನ್ನ ಪತನಗೊಳಿಸ್ಬೋದು. ಫಾಲ್ ಡೌನ್, ತಕ್ಷಣ ಫಾಲ್. ಯಾರು ನಾವು ಕೇಳಿದ್ವಿ? ವಿಶ್ವಾಮಿತ್ರ ಮುನಿ ನೋಡಿ ಎಷ್ಟು ತಪಸ್ಸೆ ಮಾಡಿದ್ರು, ಎಷ್ಟು ತೀವ್ರ ತಪಸ್ಸೆ. ಸಾಮಾನ್ಯ ವ್ಯಕ್ತಿ ಎಲ್ಲ, ದೊಡ್ಡ ಮಹಾರಾಜ. ಆಮೇಲೆ ಅವರು ಮಾಡಿದ ತಪಸ್ಸೆ ಕೂಡ ಎಷ್ಟೋ ವರ್ಷಗಳ ಸಮಯ ಆ ಯೋಗಾಭ್ಯಾಸದಲ್ಲಿ ಅವರು ತನ್ಮಯರಾಗಿ ಮಾಡಿತ್ತು. ಆದ್ರೆ ಮೇನಕ್ಕೆ ಒಂದು ಚಿಕ್ಕ ಇದು ಕೇಳಿದ್ದವರು, ಆ ಕೈ, ಆ ಬಳೆಗಳು, ಇದರಿಂದ ಏನೋ ಶಬ್ದ, ಒಂದು ಹೆಂಗಸ ಆಡುವ ಇದು ಕೇಳಿದ್ದು, ಅಷ್ಟಲ್ಲೇ ಅವರು ಸೊ ಜಾಗರೂಕತೆ. ಸೊ ಹೇಳೋದು, ನಾವು ಎಷ್ಟು ಜಾಗೃತರಾಗಿರ್ಬೇಕು. ಇದು ನಮ್ಮನ್ನು ಹೇಗೆ ಪತನಗೊಳಿಸಬಹುದು, ಇಂದ್ರಿಯಗಳು. ಸೊ ಒಂದೊಂದು ಇಂದ್ರಿಯಗಳು ಅದು ಎಷ್ಟೆಷ್ಟು ಬಲಶಾಲಿ ಅಂತ ಕೂಡ ನಾವು ಭಗವದ್ಗೀತೆ ಪಾಠದಲ್ಲಿ ಕೇಳ್ತೇವೆ. ನಾವು ಒಂದೊಂದು ಇಂದ್ರಿಯಗಳಿಂದ ಒಂದು ಜೀವಿಗಳು ಕಣ್ಣುಗಳ ಇದರಿಂದ ಅವರು ಆಕರ್ಷಣೆಗೊಂಡು ಪ್ರಾಣವನ್ನು ಬಿಡ್ತಾರೆ. ಇಲ್ಲ ಒಂದು ನಾಲಿಗೆ ಇದರಿಂದ ಆ ಒಂದು ಮೀನು ಇದಾಗುತ್ತೆ. ಇಲ್ಲಾಂದ್ರೆ ಕಿವಿಯ ಇದರಿಂದ ಆ ಜಿಂಕೆ ಅದು ತನ್ನ ಸ್ವತಂತ್ರವನ್ನು ಕಳ್ಕೊಳ್ತಾರೆ. ಇಲ್ಲ ಒಂದು ಆನೆ ಅಂತ ಬಲವಂತ ಪ್ರಾಣಿ, ಅದು ಕೂಡ ಒಂದು ಮೈಥುನ ಇದರಿಂದ ಎಲ್ಲ ಕಳ್ಕೊಳ್ತಾರೆ. ಸೊ ಹಾಗೆ ನಮ್ಗೆ ಇಂದ್ರಿಯಗಳು ಇದು ನಮ್ಗೆ ನಿಗ್ರಹದಿಂದ ಇರುವಾಗ ಇದು ನಮ್ಮನ್ನು ಪತನಗೊಳಿಸಬಹುದು. ನಾವು ತುಂಬಾ ಜಾಗೃತವಾಗಿರ್ಬೇಕು. ಸೊ ನಮಗೆ ಶಾಸ್ತ್ರ ಇದೆ, ಶಾಸ್ತ್ರ. ಶಿಲ ಪ್ರಭುಪಾದ ಕೊನೆಗೆ ಹೇಳೋದು, ಇಲ್ಲಿನ ಭೌತಿಕ ಇಚ್ಛೆಗಳನ್ನು ಬಿಟ್ಟು ಕೃಷ್ಣ ಗುರುಮುಖ ಪದ್ಮವಾಗಿ ಚಿತ್ತತೆ ಕೊರೆ ಹಾಕಿ ಆರನ ಕೊರಿಯೋಮನೆ ಆಶ್. ನಮ್ಮ ಏನೂ ಇಚ್ಛೆ ಇರಬಾರದು. ನಾವು ಪ್ರಾರ್ಥನೆ ಏನಂದ್ರೆ, ನಮಗೆ ಸ್ವತಂತ್ರವಾಗಿ ಏನು ಇಚ್ಛೆ ಇರಬಾರದು. ನಮ್ಮ ಇಚ್ಛೆ ಅಂದ್ರೆ ಗುರುವಿನ ಇಚ್ಛೆ, ಭಕ್ತರ ಕೃಷ್ಣನ ಇಚ್ಛೆ, ವೈಷ್ಣವರ ಇಚ್ಛೆ. ಸೊ ಅದೇ ನನ್ನ ಇಚ್ಛೆ. ಸೊ ಅವರನ್ನು ತೃಪ್ತಿ ಮಾಡೋದೇ ನನ್ನ ಇಚ್ಛೆ. ಸೊ ಅವರ ವಿರುದ್ಧವಾಗಿ ನಾನು ನಡ್ಕೊಳ್ಳೋದು ನನಗೆ ಇಚ್ಛೆ ಇರಬಾರದು. ಸೊ ನಾವು ಅದನ್ನ ಬೆಳೆಸ್ಬೇಕು ಅಂತ ಶಿಲ ಪ್ರಭುಪಾದ ಹೇಳ್ತಾರೆ. ಶ್ರವಣ, ಕೃಷ್ಣನ ಬಗ್ಗೆ ನಾವು ಕೇಳೋದು, ಕೃಷ್ಣನ ಬಗ್ಗೆ ಹೇಳೋದು. ಸೊ ಈ ವಿಧಾನ ನಮ್ಗೆ ಶಾಸ್ತ್ರ ಕೊಡೋದು. ಸೊ ಇದರಿಂದ ನಮ್ಮ ಕೃಷ್ಣ ಪ್ರಜ್ಞೆಯನ್ನು ನಾವು ನೆಲೆಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಒಂದು ಕ್ಷಣದಲ್ಲಿ ಭೌತಿಕ ಜಗತ್ತು, ಭೌತಿಕ ಮಾಯೆ ನಮ್ಮನ್ನು ಇಟ್ಕೊಂಡ್ಬಿಡುತ್ತೆ, ಬಂಧಿಸ್ಬಿಡುತ್ತೆ. ಓಕೆ, ಹರೇ ಕೃಷ್ಣ. ಸೊ ಇನ್ನೊಂದು ಲಾಸ್ಟ್ ಸ್ಟೋರಿ ಹೇಳ್ತಾ ಮುಗಿಸ್ತೀನಿ ನಾನು. ಚೈತನ್ಯ ಮಹಾಪ್ರಭು ಒಮ್ಮೆ ಕೇಳ್ತಾರೆ, ತುಂಬಾ ಇಂಪಾಗಿ ಒಬ್ಬರು ಆಡ್ತಾ ಇರೋ ಒಂದು ಇದು ಧ್ವನಿ. ಅದು ಯಾವ್ದು ಕೇಳೋದು ಅಂತ, ಅದು ಭಕ್ತಿಯ ಗೀತೆ, ತುಂಬಾ ಇಂಪಾಗ. ಸೊ ಹೇಳ್ತಾರೆ, ಅದು ಯಾರೋ ಒಬ್ರು ಭಕ್ತರು ಜಗನ್ನಾಥ ಮಂದಿರದಲ್ಲಿ
ಒಬ್ಬ ದೇವದಾಸಿ. ಸೊ ಅವರು ಹಾಡ್ತಾ ಇರೋರು. ಚೈತನ್ಯ ಮಹಾಪ್ರಭು ನಿಜವಾಗ್ಲೂ ಭಗವಂತನಿಗೆ ಆ ಒಂದು ಭಕ್ತಿ ಭಾವದಲ್ಲಿ ಆಡ್ತಾ ಇರೋದು ತುಂಬಾ ಆಕರ್ಷಣೆ ಆಗಿದೆ. ತುಂಬಾ ಆಕರ್ಷಣೆ ಆಗಿರೋ ಚೈತನ್ಯ ಮಹಾಪ್ರಭು ಅತಿ ವೇಗವಾಗಿ ಆ ಎಲ್ಲಿಂದ ಬರ್ತಾ ಇದೆ ಸ್ವರ, ಸೊ ಅಲ್ಲಿ ಓಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಹಾಗೆ ಯಾರಾದ್ರೂ ತುಂಬಾ ಒಂದು ಕೃಷ್ಣ ಭಕ್ತಿಯನ್ನ ವ್ಯಕ್ತಪಡಿಸಿದ್ರೆ, ಅವರು ಕೃಷ್ಣ ನೆನಪು ಮಾಡಿದ್ರೆ ಅವ್ರನ್ನ ಹೋಗಿ ಅಪ್ಕೊಂಡ್ಬಿಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಸೊ ಈಗ ಚೈತನ್ಯ ಮಹಾಪ್ರಭು ಕೂಡ ಆ ಒಂದು ಇದರಲ್ಲಿ ಅತಿ ವೇಗವಾಗಿ ಎಷ್ಟು ಒಂದು ಇದಾಗಿ ಕೃಷ್ಣನ ಭಕ್ತಿ ಭಾವ, ಕೃಷ್ಣನ ಒಂದು ಗುಣಗಾನ ನಡೀತಾ ಇದೆ ಅಂತ ವೇಗವಾಗಿ ಓಡುತ್ತೆ. ಸೊ ಚೈತನ್ಯ ಮಹಾಪ್ರಭು ಓಡ್ತಾ ಇದ್ದಾರೆ. ಆದ್ರೆ ಅವರ ಹಿಂದೆ ಗೋವಿಂದ, ಕೃಷ್ಣ ಚೈತನ್ಯ ಮಹಾಪ್ರಭುನ ಸೇವಕ, ಅವರು ಕೂಡ ತುಂಬಾ ವೇಗವಾಗಿ ಓಡಿ ಚೈತನ್ಯ ಮಹಾಪ್ರಭು ನಿಲ್ಲಿಸಿದ್ರು. ನಿಲ್ಲಿಸ್ಬಿಟ್ಟು ಅವ್ರು ಚೈತನ್ಯ ಮಹಾಪ್ರಭು ಹೇಳಿದ್ದು, ನೀವು ಏನ್ ಮಾಡ್ತಾ ಇದ್ದೀರಾ ನೀವು ಅಲ್ಲಿ ಕೇಳ್ತಾ ಇರೋ ಸ್ವರ ಒಂದು ಭಕ್ತರ ಅದೇ ಭಕ್ತೆ ಅವರು. ಸೊ ಚೈತನ್ಯ ಮಹಾಪ್ರಭು ತಕ್ಷಣ, ಓ ಗೋವಿಂದ, ನೀನ್ ನನ್ನನ್ನು ರಕ್ಷಿಸ್ಬಿಟ್ಟೆ, ನನ್ನನ್ನು ನೀನು ಪಾರ್ ಮಾಡ್ಬಿಟ್ಟೆ. ನಾನು ಚೈತನ್ಯ ಮಹಾಪ್ರಭು ಅವರು ಕೃಷ್ಣ, ಅವ್ರಿಗೇನು ತೊಂದರೆ ಇಲ್ಲ, ಅವ್ರಿಗೇನು ಆಗೋದಿಲ್ಲ. ಆದ್ರೂ ಕೂಡ ನಮಗೆ ಉದಾಹರಣೆ ಅಲ್ಲಿ ಆ ಸನ್ನಿವೇಶದಲ್ಲಿ ಒಂದು ರೀತಿಯ ಉದಾಹರಣೆ ಚೈತನ್ಯ ಮಹಾಪ್ರಭು ತೋರಿಸಿದ ಅಲ್ಲಿ. ಗೋವಿಂದ, ನೀನು ಸದಾ ನನ್ನೊಟ್ಟಿಗೆ ಇರಬೇಕು. ನಾನು ಸನ್ಯಾಸ ಧರ್ಮದ ನಿಯಮಗಳು ಮರ್ತೋಗ್ಬಿಡ್ತೇನೆ. ನಾನು ಸಂಪೂರ್ಣ ಅವ್ರ ಸಹಜ ಯಾವಾಗಲೂ ರಾಧಾರಾಣಿ ಮಹಾಭಾವದಲ್ಲಿದ್ದಾರೆ ಚೈತನ್ಯ ಮಹಾಪ್ರಭು. ಎಲ್ಲಿ ಆತರ ಶುದ್ಧ ಭಕ್ತಿ ಇದೆ ಅವರು ಆಕರ್ಷಿತರಾಗ್ತಾರೆ. ಕೃಷ್ಣನನ್ನು ಕೂಡ ಶುದ್ಧ ಭಕ್ತಿ ಆಕರ್ಷಿಸ್ತದೆ. ಶುದ್ಧ ಭಕ್ತಿಯ ಲಕ್ಷಣ ಅಂದ್ರೆ ಹಾಗೆ. ಸೊ ಹಾಗೆ ಅಲ್ಲಿ ಸಹಜ ಚೈತನ್ಯ ಮಹಾಪ್ರಭುಗೆ ಅವರು ಅಲ್ಲಿ ಅಷ್ಟು ವೇಗವಾಗಿ ಆಗಿರೋ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಆ ಭಕ್ತರನ್ನು ನೋಡ್ಬೇಕು ಅಂತ ಅವರು ಇದ್ ಮಾಡ್ತಾ ಇದ್ದಾರೆ, ಅವ್ರನ್ನ ಆಲಂಗಿಸ್ಬೇಕು ಅಂತ ಇದ್ ಮಾಡ್ತಾ ಇದ್ದಾರೆ ಏನೋ. ಸೊ ಅದು ಸಹಜ, ಅದನ್ನೇ ಇದಿಲ್ಲ. ಆದ್ರೂ ಕೂಡ ನಮಗೆ ಪಾಠ. ಸೊ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನ್ನ ಸದಾ ನನ್ನ ಜೊತೆಗಿರ್ಬೇಕು ನೀನು ಗೋವಿಂದ, ನಿನ್ನಿಂದಲೇ ನಾನು ಈ ನನ್ನ ಧರ್ಮವನ್ನು ಪಾಲನೆ ಮಾಡಕ್ಕಾಗುತ್ತೆ. ಸೊ ಈ ರೀತಿ ಭಗವಂತನು ಈ ರೀತಿ ಜಾಗರೂಕತೆ, ಕೇರ್ಫುಲ್ನೆಸ್ ಅನ್ನೋದು ಇದು ನಮಗೆ ಪಾಠಗಳು, ಶಾಸ್ತ್ರಗಳು ನಮಗೆ. ಸೊ ನಾವು ಮಾಸ್ರ ಸ್ವಸ್ತ್ರ ದ್ವಿತ್ರಾವ ನವವಿಕ್ತಾಸ್ಮ ಭವೇತ್ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸತಿ ಕರ್ಷತಿ. ಸೊ ಈ ರೀತಿ ನಮ್ಗೆ ವಾರ್ನಿಂಗ್ ಇದೆ. ಮತ್ತೆ ನಮಗೆ ಇದೆ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಘರ್ಷ ಲೌಲ್ಯಂಚ ಷಡ್ಬೀರ್ ಭಕ್ತಿ ಪ್ರಣಶ್ಯತಿ. ಸಜಾಗರೂಕತೆಯಿಂದ ಹೇಗೆ ನಾವು ಅತಿ ಆಹಾರ, ಅತಿ ಕೆಲಸ ಮಾಡ್ಬೇಕಿಲ್ಲ ಅಂತಲ್ಲ, ಅತ್ಯಾಹಾರ ಪ್ರಯಾಸ ನಿನ್ನೆ ಕೂಡ ಕೇಳ್ತಾ ಇದ್ವಿ. ಪಾಂಡವರು ತುಂಬಾ ಶ್ರಮ ಪಟ್ರು. ಅವರು ಅಂದ್ರೆ ಅವ್ರು ಸುಮ್ಮನೆ ಅವ್ರು ಐಡಲ್ ಪ್ಯಾರಸೈಟ್ಸ್, ಭಗವಂತನ ಮೇಲೆ ಕೇವಲ ಕೃಷ್ಣನ ನಂಬಿಟ್ಟು ಅವರು ಮಲಗಿದ್ದಲ್ಲ, ತುಂಬಾ ಆಕ್ಟಿವ್ ಆಗಿದ್ರು. ವ್ಯಾಲರ್, ತುಂಬಾ ಒಂದು ಇದರಿಂದ ಅವರು ಶ್ರಮ ಪಡ್ತಾ ಅವರ ಭೌತಿಕವಾಗಿ ಕೂಡ ಅವರು ತುಂಬಾ ಅರ್ಹತೆಗಳನ್ನು ಪಡೆದರು. ಆದ್ರೆ ಜೊತೆಗೆ ಅವರು ಕೃಷ್ಣನ ಅವಲಂಬಿಸ್ತಾರೆ. ಸೊ ಆ ರೀತಿ ಇದೆ. ಆದ್ರೆ ಈ ಕಡೆ ಇನ್ನೊಂದ್ ಕಡೆ ಇದೆ ಅತ್ಯಾಹಾರ ಪ್ರಯಾಸ ಕೂಡ ಇದೆ. ಸೊ ಇದರ ಬ್ಯಾಲೆನ್ಸ್ ಜಾಗರೂಕತೆ, ಅತ್ಯಾಹಾರ ಪ್ರಯಾಸ, ಪ್ರಜಲ್ಪ ಬೇಡದೇ ಇರೋ ವಿಷಯದಲ್ಲಿ ನಾವು ಮಾತುಕತೆ, ಅದರ ಚರ್ಚೆ, ಅತ್ಯಾಹಾರ ಪ್ರಯಾಸ, ಪ್ರಜಲ್ಪ, ನಿಯಮಗಳು ಗೊತ್ತಿದ್ರು ನಾವು ಅದರ ಉಲ್ಲಂಘನೆ ಮಾಡೋದು. ಇವತ್ತು ಏಕಾದಶಿ ಪಾಲನೆ ಮಾಡ್ಬೇಕು ನಾವು. ಏಕಾದಶಿ ನಿಯಮಗಳಿಗೆ ಏಕಾದಶಿ ಶಾಸ್ತ್ರದಲ್ಲಿ ನಿರ್ದೇಶನ ಇದೆ. ಸೊ ಪಾಲನೆ ಮಾಡ್ಬೇಕು ನಾವು. ಸೊ ನಮ್ಮ ರೀತಿ ಆಗೋ ರೀತಿಯಲ್ಲಿ ನಾವು ಬೇರೆ ಬೇರೆ ಹಂತದಲ್ಲಿ ಪಾಲನೆ ಮಾಡ್ಬೇಕು ನಾವು. ಇಲ್ಲಾಂದ್ರೆ ತುಂಬಾ ಅತಿ ಹೆಚ್ಚು ನಿಯಮಗಳೇ ಪಾಲನೆ ಮಾಡೋದು, ಅದರ ಉದ್ದೇಶ ಮರ್ತ್ಬಿಟ್ಟು ನಾವು ಕೃಷ್ಣ ಸೇವೆ ಮಾಡ್ಬೇಕು, ಕೃಷ್ಣನ ತೃಪ್ತಿ ಮಾಡ್ಬೇಕು. ಸೊ ಇದು ನಮ್ಮ ಉದ್ದೇಶ. ಅತ್ಯಾಹಾರ ಪ್ರಯಾಸ ಪ್ರಜಲ್ಪ ನಿಯಮಾಗ್ರಹ ಜನಸಂಘರ್ಷ ಲೌಲ್ಯ. ಜನಸಂಘ ಇದು ಸಾಮಾನ್ಯ ವ್ಯಕ್ತಿಗಳು ಅದವರ ಸಂಘ. ಸೊ ನಾವು ಭಕ್ತರ ಸಂಘ ಮಾಡ್ಬೇಕು ನಾವು. ಸಂಘ ತ್ಯಾಗ, ಮತ್ತೆ ಲೋಭ, ಭೌತಿಕವಾಗಿ ಏನೋ ಒಂದು ಸಾಧಿಸೋದಕ್ಕೆ ನಾವು ತುಂಬಾ ಅದು ಇಚ್ಛೆಗಳು, ಭೌತಿಕವಾಗಿ ಗ್ರೀಡ್, ಇದರ ನಮ್ಮನ್ನು ಅಜಾಗರೂಕರಾಗಿ ನಮ್ಮನ್ನು ಪತನಗೊಳಿಸ್ತಾರೆ. ಹರೇ ಕೃಷ್ಣ. ಲೇಟ್ ಆಯ್ತು ಸಾರಿ ಇವತ್ತು.